ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಸರಣಿ ಕಾರ್ಯಕ್ರಮ ನಡೀತಾ ಇದೆ. ಈ ಸರಣಿ ಕಾರ್ಯಕ್ರಮದಲ್ಲಿ ಸುರಕ್ಷಾ ದಂತ ವೈದ್ಯಾಲಯ ಹೊಸಂಗಡಿಯಲ್ಲಿ, ಹಾಗೆ ದಂತ ಶಸ್ತ್ರಚಿಕಿತ್ಸಕರಾಗಿ, ಒಳ್ಳೆಯ ಬರಹಗಾರರಾಗಿ, ವಾಗ್ಮಿಯಾಗಿ ನಮಗೆಲ್ಲರಿಗೂ ಪರಿಚಿತರಾಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್, ಈ ವಾರ ನಾವು ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ, ಹೆಚ್ಚಾಗಿ ಗ್ರಾಮೀಣ ಪರಿಸರದಲ್ಲಿ, ನಗರ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ H1N1 ಜ್ವರ, ಅಂದರೆ ಹಂದಿ ಜ್ವರ ಅಂತ ನಾವು ಸಾಧಾರಣವಾಗಿ ಕರೀತದೆ. ಈ ಹಂದಿ ಜ್ವರ ಈಗ ಏನಾಗಿದೆ ಅಂತ ಹೇಳಿಕೊಂಡ್ರೆ ಮಲೇರಿಯಾದಷ್ಟೇ ಒಮ್ಮೊಮ್ಮೆ ಸುದ್ದಿ ಮಾಡ್ತದೆ, ಅದಕ್ಕಿಂತ ಹೆಚ್ಚಾಗಿ ಒಮ್ಮೊಮ್ಮೆ ಭೀಕರತೆಯನ್ನು ಕಾಡ್ತದೆ. ಕೆಲವೊಮ್ಮೆ ಅಲ್ಲಿ ಇಲ್ಲಿ ನಾವು ಇದರಿಂದಾಗಿ ಸಾವು ನೋವುಗಳಾದಂತಹ ಪರಿಣಾಮದ ವರದಿಯನ್ನು ಕೇಳ್ತಾ ಇದ್ದೇವೆ. ಈ ಹಂದಿ ಜ್ವರ ಅಂದರೆ ಏನು? ನೋಡಿ, ಇದೊಂದು ಹಂದಿ ಜ್ವರಕ್ಕೂ ಹಂದಿಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಸಹ ಮೊದಲು ಹಂದಿಗಳಲ್ಲಿ ಸಾಕಣೆ ಮಾಡುವವರಲ್ಲಿ, ಹಂದಿ ಸಾಕಣೆ ಮಾಡುವವರಲ್ಲಿ ಈ ಜ್ವರ ಕಾಣಿಸಿಕೊಂಡಂಥ ಕಾರಣದಿಂದ ಇದಕ್ಕೆ ಹಂದಿ ಜ್ವರ ಅಂತ ಹೇಳುವ ಸಿನೋನಿಮ್, ಅನ್ವರ್ಥನಾಮ ಬಂದಿದೆ. ಸಾಮಾನ್ಯವಾಗಿ ಜ್ವರ ಅಂತ ಹೇಳಿದರೆ ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗುವಂಥದ್ದು, ಅದನ್ನು ಫೀವರ್ ಅಥವಾ ಜ್ವರ ಅಂತ ಹೇಳ್ತೇವೆ. 37 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 98.6 ಫ್ಯಾರನ್ಹೀಟ್ ಅಂತ ಹೇಳ್ತೇವೆ. ಆ ಉಷ್ಣತೆಗಿಂತ ದೇಹದ ಉಷ್ಣತೆ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಹೆಚ್ಚಿನವರು ಜ್ವರ ಬಂದಿದೆ ಅಂತ ಹೇಳ್ತಾರೆ. ಜ್ವರ ಅನ್ನೋದು ನಮ್ಮ ದೇಹಕ್ಕೆ ಬರುವುದು ಅಂದರೆ ಒಂದು ಒಳ್ಳೆಯ ಲಕ್ಷಣ, ದೇಹದ ರಕ್ಷಣಾ ಕ್ರಿಯೆ ಚೆನ್ನಾಗಿ ನಡೀತಾ ಇದೆ ಅಂತೇಳಿ. ಯಾವುದೇ ಫಾರಿನ್ ಬಾಡಿ, ಅದು ವೈರಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಫಂಗಲ್, ಯಾವುದೇ ಫಾರಿನ್ ಬಾಡಿ ನಮ್ಮ ದೇಹಕ್ಕೆ ಸೇರಿಕೊಂಡಾಗ ದೇಹ ಆ ವಸ್ತುವನ್ನು ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಅದರ ವಿರುದ್ಧ ರಕ್ಷಣೆಗಾಗಿ ಹೋರಾಡುವಾಗ ಉಂಟಾಗುವ ಒಂದು ಲಕ್ಷಣವೇ ಜ್ವರ. ಈ ಜ್ವರ ಅನ್ನೋದು ಹಲವು ಕಾರಣಗಳಿಂದ ಬರ್ಬೋದು. ಇಲ್ಲಿ H1N1 ಅನ್ನೋದು, ಹಂದಿ ಜ್ವರ ಅನ್ನೋದು ಒಂದು ವೈರಾಣುವಿಂದ ಬರುವಂಥ ಜ್ವರ. ಇನ್ಫ್ಲೂಯೆನ್ಸಾ ಅಂತ ಹೇಳುವ ಒಂದು ವೈರಸ್ ಗ್ರೂಪು. ಈಗ ಬೇರೆ ಬೇರೆ ರೀತಿಯ DNA ವೈರಸ್, RNA ವೈರಸ್ ಅಂತ ಇದೆ, ಅಥವಾ ಮೊನ್ನೆ ತಾನೇ ಏಡ್ಸ್ ಬಗ್ಗೆ ಹೇಳಿದ್ವಿ, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಎನ್ನುವ ವೈರಸ್ನಿಂದ ಬರುವಂಥ ರೋಗ. ಹಾಗೆ ಈ ಇನ್ಫ್ಲೂಯೆನ್ಸಾ ಎ ಅನ್ನೋದು ಒಂದು ವೈರಾಣು, ಅದೊಂದು ವೈರಸ್, ಅದರಿಂದ ಬರುವಂಥ ಒಂದು ರೋಗ ಇದು H1N1 ಅಂತೇಳಿ. ಯಾಕೆ ಈ ಇನ್ಫ್ಲೂಯೆನ್ಸಾ ಎ ಅನ್ನುವ ವೈರಾಣುವಿನಲ್ಲಿ ಅದಕ್ಕೆ ಒಂದು ಅದಕ್ಕೆ ಕಣ್ಣಿಗೆ ಕಾಣದಂಥ ಒಂದು ವೈರಾಣು, ಅದರ ಸ್ಟ್ರಕ್ಚರ್, ರಚನೆಯಲ್ಲಿ H1N1 ಅಂತ ಹೇಳೋ ಒಂದು ಗ್ಲೈಕೋಪ್ರೋಟೀನ್ ಇರ್ತದೆ. H ಅಂದರೆ ಹೀಮೋಗ್ಲೂಟನಿನ್ ಅಂತ ಹೇಳಿ ಅದರ ಒಂದು ಪ್ರೋಟೀನಿನ ಕಾಂಪೊನೆಂಟ್, ನ್ಯೂರಾಮಿನಿಡೇಸ್ ಅಂತೇಳಿ ಇನ್ನೊಂದು ಕಾಂಪೊನೆಂಟ್. ಅದನ್ನು ಆಂಗ್ಲ ಭಾಷೆಯಲ್ಲಿ H1 ಅಂತೇಳಿ N1. ಅದರಲ್ಲಿ ಸುಮಾರು 17-18 ರೀತಿಯಂತಹ ಈ ರೀತಿ ಪ್ರೋಟೀನುಗಳು, ಗ್ಲೈಕೋಪ್ರೋಟೀನ್ಗಳಿದೆ. ಉದಾಹರಣೆಗೆ ಹಕ್ಕಿ ಜ್ವರಕ್ಕೆ H5N9 ಹೀಗೇನೋ ಹೇಳ್ತಾರೆ. H1N1 ಅಂದರೆ ಇದು ಒಂದು ರೋಗ, ಆ ಸ್ಟ್ರಕ್ಚರನ್ನು ನೋಡಿ ಹೇಳಿದಂಥ ಒಂದು ಹೆಸರು. ಅದನ್ನು ಸಿನೋನಿಮ್ ಆಗಿ ಮೊದಲು 2009ರಲ್ಲಿ ಈ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡು ಸುಮಾರು 2010ರಲ್ಲಿ ಒಂದು 4-5 ಸಾವಿರ ಜನ ಇದರಿಂದ ಸಾವಿಗೀಡಾದರು. ಸೊ ಆ ಅಂದಿನಿಂದ ಇದನ್ನು ಹಂದಿ ಜ್ವರ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಯಾಕೆಂತ ಹೇಳಿದರೆ ಆರಂಭದಲ್ಲಿ ಇದು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಜ್ವರ ಅಲ್ಲ, ಬೇರೆ ದೇಶದಲ್ಲಿ ಈ ಹಂದಿ ಸಾಕಣೆ ಮಾಡುವವರಲ್ಲಿ ಈ ಜ್ವರ ಹುಟ್ಟಿಕೊಂಡ ಕಾರಣ ಅದಕ್ಕೆ ಸಿನೋನಿಮ್ ಆಗಿ ಹಂದಿ ಜ್ವರ ಅಂತ ಹೇಳುವ ಹೆಸರು ಬಂತು. ಸೊ ಬೇರೆ ಬೇರೆ ರೀತಿಯ ಜ್ವರ ಇದೆ, ನಮ್ಗೆ ಗೊತ್ತಿದೆ. ಮಲೇರಿಯಾ ಜ್ವರ ಇದೆ, ಹಕ್ಕಿ ಜ್ವರ ಇದೆ, ಬಾವಲಿ ಜ್ವರ. ಇತ್ತೀಚೆಗೆ ಬಾವಲಿ ಜ್ವರ ಬಹಳ ಸುದ್ದಿ ಮಾಡಿತ್ತು, ಬಾವಲಿ ಜ್ವರ ಅಂತ. ಸೊ ಸೀಸನ್ ವೈಸ್ ಒಂದೊಂದು ಜ್ವರ ಬರ್ತದೆ, ವೈರಲ್ ಫೀವರ್, ಹಾಗೆ ಹಲವಾರು ರೋಗಗಳು. ಮಂಗ ಜ್ವರ ಅಂತಿತ್ತು ಒಂದು ಕಾಲದಲ್ಲಿ, ನಮ್ಮ ಬೆಳ್ತಂಗಡಿ ಹತ್ರ ಒಂದು ಭಾರಿ ಜೋರಿತ್ತು ಮಂಗನ ಜ್ವರ. ಬೇರೆ ಬೇರೆ ರೀತಿಯ ಜ್ವರಗಳು, ಕೋಳಿ ಜ್ವರ ಅಂತಲೂ ಬಂತು ಒಂದು ಕಾಲದಲ್ಲಿ. ಬೇರೆ ಬೇರೆ ಕಾರಣಗಳು, ಡೆಂಗ್ಯೂ ಜ್ವರ, ಬೇರೆ ಬೇರೆ ರೀತಿಯ ಜ್ವರಗಳು. ಅಂಥದ್ರಲ್ಲಿ ಇದು ಒಂದು ರೀತಿಯ ಜ್ವರ. ಇದು ನಮ್ಮ ಮಲೇರಿಯಾದಷ್ಟು ಕಾಮನ್ ಆಗಿ ಬರುವಂಥ ಜ್ವರ ಅಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದೆ, ಸದ್ದು ಮಾಡ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊನ್ನೆ 3-4 ಡೆತ್ ಆಯಿತು ಅಂತೇಳಿ ಪತ್ರಿಕೆಗಳಲ್ಲಿ ಬಂತು. ಹೌದು, ವಿಶೇಷ ಅಪಾಯಕಾರಿಯಾಗಿ ಕಾಣಿಸಿಕೊಳ್ತದೆ ಅಂತ ಹೇಳಿಕೊಂಡು. ಹೌದು, ಮತ್ತು ಇದು ಮಾರಣಾಂತಿಕ ಅಂತ ಹೇಳಿಕ್ಕೆ ಆಗುವುದಿಲ್ಲ, ಕೆಲವೊಂದು ಕಂಡೀಷನ್ಗಳಲ್ಲಿ ಮಾರಣಾಂತಿಕ ಆಗ್ತದೆ. ಮತ್ತು ಕೇರಳದಲ್ಲಿ ಸಹ ಈ ಹಂದಿ ಜ್ವರಗಳು ಲಕ್ಷಣಗಳು ಕಂಡು ಬಂದು ಬಹಳಷ್ಟು ತೊಂದರೆ ಆಯಿತು ಅಂತೇಳಿ. ನಿಫಾ ವೈರಸ್ನಿಂದ ಮೊನ್ನೆ ಬಾವಲಿ ಜ್ವರ ಬಂದ ಹಾಗೆ ಈ ಜ್ವರಗಳು ಸಹ ಕೆಲವೊಂದು ಕಡೆ ಬಹಳಷ್ಟು ತೊಂದರೆಗಳನ್ನು ಮಾಡಿದೆ ಅಂತ ಹೇಳಿ ಕಂಡು ಬಂತು. ಒಟ್ಟಿನಲ್ಲಿ ಹಂದಿ ಜ್ವರ ಅನ್ನೋದು ವೈರಾಣುವಿನಿಂದ ಹರಡುವಂತಹ ಸಾಂಕ್ರಾಮಿಕವಾದ ಜ್ವರ. ಇದು ಒಬ್ಬರಿಂದ ಒಬ್ಬರಿಗೆ ಬಹಳ ಬೇಗ ಸ್ಪ್ರೆಡ್ ಆಗ್ತದೆ. ಒಂದು ವಿಶೇಷ ಅಂತ ಹೇಳಿದರೆ,
ಜಗತ್ತಿನ ಯಾವುದೋ ಮೂಲೆಯಲ್ಲಿರುವಂಥ ಜ್ವರ ಒಂದು 4-5 ಗಂಟೆಗಳಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದರೆ ಈಗ ಜಗತ್ತು ತುಂಬ ಎಷ್ಟೇ ದೊಡ್ಡ ವಿಶಾಲವಾಗಿದ್ರು ಸಹ ಜಗತ್ತು ಕಿರಿದಾಗ್ತಾ ಹೋಗ್ತಾ ಇದೆ. ಜಗತ್ತು ಅಂಗೈಯಲ್ಲಿದೆ ಅಂತ ಹೇಳ್ತಾರೆ ಈಗ. ಹೌದು. ಏನಾಗ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಈಗ ಫಾರ್ ಎಕ್ಸಾಂಪಲ್ ದುಬೈಯಲ್ಲಿರುವ ಒಬ್ಬ ವ್ಯಕ್ತಿಗೆ ಒಂದು ಜ್ವರ ಬಂತು, ವೈರಲ್ ಫೀವರ್, ಇನ್ಫ್ಲುಯೆನ್ಸಾ ಏನೇ ಇಟ್ಕೊಳ್ಳಿ, ಅವನು ರಾತ್ರಿ ಹೊರಟು ಬೆಳಗ್ಗೆ ಮಂಗಳೂರಿಗೆ ಬರ್ತಾನೆ. ಅವನು ಆ ರೋಗಾಣುವನ್ನು ಸ್ಪರ್ಶಿಸಿ ಅವನಿಗೆ ರೋಗ ಬಂದಿದ್ದನ್ನು ಮಂಗಳೂರಿಗೆ ಬಂದು ಇನ್ನೊಬ್ಬ ವ್ಯಕ್ತಿಗೆ ಹರಡುವ ಸಾಧ್ಯತೆ ಹಂಚುತ್ತಾನೆ. ಹಾಗೆ ಯಾವುದೋ ದೇಶದಲ್ಲಿ ಹುಟ್ಟಿದಂಥ ಜ್ವರ ನಮ್ಮ ದೇಶಕ್ಕೆ ಎಬೋಲಾ ಅಂತೇಳಿ ಒಂದು ವೈರಸ್ ಜ್ವರ ಬಂತು, ಕಾಂಗೋ ಜ್ವರ ಅಂತ ಹೇಳ್ತಾರೆ. ಆ ಸೌತ್ ಆಫ್ರಿಕಾದ ಕಾಂಗೋ ಅಂತ ಹೇಳುವ ಒಂದು ಹಳ್ಳಿನಲ್ಲಿ, ಪುಟ್ಟ ಹಳ್ಳಿನಲ್ಲಿ ಬಂದಂಥ ಜ್ವರ, ಅದನ್ನು ಎಬೋಲಾ ಜ್ವರ ಅಂತ ಹೇಳಿ ಒಂದು ಕಾಲದಲ್ಲಿ ಭಾರಿ ಸದ್ದು ಮಾಡಿತು. ಅದು ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ 6 ತಿಂಗಳ ಹಿಂದೆ ಬಂದಿದೆ ಅಂತ ಹೇಳುವ ಒಂದು ಸುದ್ದಿ ಬಂದಿರೋದಂಥದ್ದು ನಿಜ. ಇದು ಜಗತ್ತು ಸಣ್ಣದಾದ ಹಾಗೆ, ಕಿರಿದಾದ ಹಾಗೆ, ಒಂದು ಕ್ಷಣದಿಂದ ಒಂದು ಕಡೆಯಿಂದ ಟ್ರಾವೆಲ್ ಮಾಡುವವರ ಸಂಖ್ಯೆ ಜಾಸ್ತಿ ಆದಾಗ ಈ ಸ್ಪರ್ಶದಿಂದ ಸಾಂಕ್ರಾಮಿಕವಾಗಿ ಹರಡುವ ರೋಗ ಆದ ಕಾರಣದಿಂದ ಇಂತಹ ಮರಣಾಂತಿಕ ರೋಗಗಳು ಬಹಳ ಬೇಗನೆ ಸ್ಪ್ರೆಡ್ ಆಗ್ತದೆ. ನಾವು ಸಾಕಷ್ಟು ಪ್ರಿಕಾಷನ್ಸ್ ತೆಗೆದುಕೊಂಡು ಮುಂಜಾಗರೂಕತೆ ವಹಿಸಿದರೆ ಇಂತಹ ರೋಗಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ಅಂತ ಹೇಳಿ ನಾವೆಲ್ಲ ವಿಶೇಷವಾದ ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಇಚ್ಛೆಪಡ್ತಾರೆ. ಸಾಧಾರಣವಾಗಿ ಯಾವುದೇ ಜ್ವರ ಬರುವುದಿದ್ದರೂ ಅದರಲ್ಲೂ ಹೆಚ್ಚಿನ ಮಾರಣಾಂತಿಕ ಜ್ವರಗಳು, ಏಡ್ಸ್ ಕೂಡ ಹುಟ್ಟಿಕೊಂಡದ್ದು ದಕ್ಷಿಣ ಆಫ್ರಿಕಾದ ಕಾಡುಗಳಲ್ಲಿ ಅಂತ ಹೇಳಿಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮಂಗನ ಮೂಲಕ ಬಂತು ಅಂತ ಹೇಳಿಕೊಳ್ತಾರೆ. ಅದೇ ರೀತಿಯಾಗಿ ಎಬೋಲಾ ಜ್ವರ ದಕ್ಷಿಣ ಆಫ್ರಿಕಾದಲ್ಲಿ, ಬೇರೆ ಬೇರೆ ರೀತಿಯ ಜ್ವರಗಳೆಲ್ಲವೂ ವಿಶೇಷವಾಗಿ ಕಾಡುಗಳಲ್ಲಿ ಅಥವಾ ಕಾಡು ವಾಸಿಗಳಲ್ಲಿ ಕಾಣಿಸಿಕೊಂಡು ಅದು ನಗರಕ್ಕೆ ಹರಡಿಕೊಂಡಂತಹ ಸಾಧ್ಯತೆಗಳನ್ನು ನಾವು ಕಂಡಿದ್ದೇವೆ. ಈಗ ಹಂದಿ ಜ್ವರ ಅಂತ ಹೇಳಿದರೆ ಇದರ ಗುಣಲಕ್ಷಣಗಳೇನು? ನೋಡಿ, ಸಾಮಾನ್ಯವಾಗಿ ಜ್ವರ ಅಂತ ಹೇಳಿದ ಕೂಡಲೇ ಯಾವುದೇ ವೈರಲ್ ಜ್ವರ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಜ್ವರ ನಮಗೆ ಯಾವ ಕಾರಣದಿಂದ, ಈಗ ಬ್ಯಾಕ್ಟೀರಿಯಾದಿಂದಲೇ ಜ್ವರ ಬರ್ತದೆ, ಫಂಗಸ್ಸಿಂದ ಜ್ವರ ಬರ್ತದೆ, ಶಿಲೀಂಧ್ರಗಳು ಅಂತ ಹೇಳ್ತೇವೆ. ಅದೇ ರೀತಿ ವೈರಾಣುವಿನಿಂದಲೂ ಜ್ವರ ಬರ್ತದೆ. ಸಾಮಾನ್ಯವಾಗಿ ನಮ್ಗೆ ಏನಾಗ್ತದೆ ಅಂದರೆ ವೈರಲ್ ಜ್ವರ ಅಂದರೆ ನಮ್ಗೆ ಗೊತ್ತಾಗ್ತದೆ, ಎಲ್ಲ ವೈರಲ್ ಜ್ವರ ಇದ್ದ ಹಾಗೆ ಒಂದು ವಿಪರೀತವಾದಂಥ ಜ್ವರ ಬರುವಂಥದ್ದು, ಸಿವಿಯರ್ ಫೀವರ್ ಇರ್ತದೆ. ಬಂದಾಗ ಸುಸ್ತಿರ್ತದೆ, ಮೈಕೈ ನೋವು, ಸಾಮಾನ್ಯವಾಗಿ ಎಲ್ಲ ಜ್ವರಗಳಲ್ಲೂ ಇರ್ತದೆ. ವಿಪರೀತವಾದಂತಹ ಮೈಕೈ ನೋವು ಈ ವೈರಲ್ ಫೀವರ್ನಲ್ಲಿ ಇರುವ ಹಾಗೆ, ಎಲ್ಲ ವೈರಲ್ ಫೀವರಲ್ಲಿ ಇರುವ ಹಾಗೆ ಇರ್ತದೆ. ಇದರ ಜೊತೆಗೆ ಕೆಮ್ಮು ಇರ್ತದೆ, ದಮ್ಮು ಇರ್ತದೆ, ಮತ್ತು ವಾಂತಿ. ಈ ರೋಗದ ಲಕ್ಷಣ ಏನಂದರೆ ಈ ರೋಗದಲ್ಲಿ ವಾಂತಿ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ವೈರಲ್ ಫೀವರ್ನಲ್ಲಿ ವಾಂತಿ ಅಷ್ಟು ವಿಶೇಷವಾಗಿ ಇರುವುದಿಲ್ಲ, ಇದರಲ್ಲಿ ಜಾಸ್ತಿ ಬೇರೆ ಜ್ವರಗಳಿಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತು ಹೊಟ್ಟೆ ನೋವು, ಸ್ನಾಯು ಸೆಳೆತ, ಮಸಲ್ಗಳಲ್ಲಿ ನೋವು, ಕೈಗಳಲ್ಲಿ ನೋವು, ವಿಪರೀತವಾದಂಥ ಸುಸ್ತು, ಯಾವುದೇ ಕೆಲಸದಲ್ಲೂ ನಿರಾಸಕ್ತಿ, ಒಂದು ಎಲ್ಲ ಜ್ವರಗಳ ಥರ ಇದ್ದರೂ ಸಹ ಒಂದು ಸ್ವಲ್ಪ ಜಾಸ್ತಿಯಾಗಿ ಕಾಡ್ತದೆ. ಈ ಕಾರಣದಿಂದ ನಾವು ಸಾಮಾನ್ಯ ಜ್ವರ ಅಂತ ಹೇಳಿ ನಾವು ನಿಗ್ಲೆಕ್ಟ್ ಮಾಡುವಾಗಿಲ್ಲ. ಸೊ ಈ ಕಾರಣದಿಂದ ಯಾವುದೇ ಜ್ವರ ಬಂದಾಗ ಸಾಮಾನ್ಯವಾಗಿ ವೈರಲ್ ಜ್ವರ ಅಂತ ಹೇಳಿ ನಾವು ನಿಗ್ಲೆಕ್ಟ್ ಮಾಡಿದರೆ ಕೆಲವೊಮ್ಮೆ ಮಾರಣಾಂತಿಕ ಆಗುವ ಸಾಧ್ಯತೆಗಳಿದೆ. ಮೊದಲೆಲ್ಲ ಇಂಥ ಹೊಸ ಜ್ವರಗಳು ಹುಟ್ಟಿಕೊಂಡಿರಲಿಲ್ಲ. ಈಗ ಹೊಸ ಜ್ವರಗಳು ಹುಟ್ಟಿಕೊಂಡು ಸಣ್ಣ ಜ್ವರ ಬಂದಾಗ ಸಹ ಈ ಥರ ಜ್ವರಗಳು ಬಂದಾಗ ನಾವು ವೈದ್ಯರ ಬಳಿ ಹೋಗಿ ನಾವು ತೋರಿಸಿಕೊಂಡು ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ. ಈ ಸೆಲ್ಫ್ ಮೆಡಿಕೇಷನ್ ಮಾಡುವುದರಿಂದಲೂ ಈ ರೀತಿ ಮುಂದೆ ತೊಂದರೆ ಆಗುವ ಸಾಧ್ಯತೆಗಳಿದೆ. ಸೊ ಎಲ್ಲರ ವೈರಾಣು ರೋಗಗಳಿಗಿರುವ ಹಾಗೆ ಮೈಕೈ ನೋವು, ಜ್ವರ, ವಾಂತಿ, ಕೆಮ್ಮು, ದಮ್ಮು, ಉಸಿರಾಟದ ತೊಂದರೆ, ಕೈಕಾಲುಗಳಲ್ಲಿ ನೋವು, ಸ್ನಾಯುಗಳಲ್ಲಿ ಸೆಳೆತ, ಇಂಥ ಎಲ್ಲ ಸಾಮಾನ್ಯ ಲಕ್ಷಣಗಳು ಸ್ವಲ್ಪ ತೀವ್ರತೆ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಬಂದಾಗ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಮನೆಗಳಲ್ಲೂ ಇರ್ತದೆ ಪ್ಯಾರಾಸಿಟಮಾಲ್, ಒಂದು ಕೊಲಸಿನ ಮಾತ್ರೆ ಕೊಡುವ, ಜ್ವರ ಬಂತು ಮಾತ್ರೆ ಹಿಂದೆ ಅಂತ ಹೇಳಿ. ಈ ಸೆಲ್ಫ್ ಮೆಡಿಕೇಶನ್ ಜ್ವರಕ್ಕೆ ಜಾಸ್ತಿ ತಗೊಳ್ತಾರೆ. ಮತ್ತು ಮೈಕೈ ನೋವು ಇದ್ದರೆ ಇನ್ನೊಂದು ಮಾತ್ರೆ ಬ್ರೂಫೆನ್ ತೆತ್ತೊಂಡೆ ಅಂತೇಳಿ ಬ್ರೂಫೆನ್ ಮಾತ್ರೆಯನ್ನು ತಗೊಳ್ಳೋದು, ನೋವು ಕಡಿಮೆ ಆಗ್ತದೆ ಅಂತೇಳಿ. ಇದು ಏನಾಗ್ತದೆ, ಈ ಜ್ವರ ಬಂದಾಗ ಒಂದು ಮಾತ್ರೆ ತಗೊಂಡಾಗ ಆ ಕ್ಷಣಕ್ಕೆ ಅವರಿಗೆ ಒಂದು ರೀತಿಯ ರಿಲೀಫ್ ಸಿಗ್ತದೆ, ಜ್ವರ ಕಡಿಮೆ ಆಗ್ತದೆ, ಈ ಸುಸ್ತು ಸಹ ಸ್ವಲ್ಪ ಕಡಿಮೆ ಆದಾಗ್ತದೆ, ಮತ್ತೆ ಪುನಃ ಜ್ವರ ಬರ್ತದೆ. ಈ 2-3 ದಿವಸ ಈ ರೀತಿ ಮೆಡಿಕೇಶನ್ಸ್ ತಗೊಂಡಾಗ ಇಲ್ಲಿ ಬರುವ ಲಕ್ಷಣಗಳು ಹೈಡ್ ಆಗ್ತದೆ, ಸ್ವಲ್ಪ ತೀವ್ರತೆಗೆ ಹೋಗ್ತದೆ. ಆವಾಗ ಡಾಕ್ಟರ್ ಹತ್ರ ಹೋಗಿ ಇವರು ವಿಪರೀತ ಸುಸ್ತಾಗಿ ಹೇಳಲಿಕ್ಕಾಗದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಮತ್ತೆ ಅಲ್ಲಿ ಹೋಗಿ ಏನಾರು ತೊಂದರೆ ಆದರೆ ಅವು ಡಾಕ್ಟ್ರು ಮರೆದು ಮಾಡ್ತು ಪೇಷಂಟ್ ಬೋಯರ್ ಅಂತೇಳಿ ಬ್ಲೇಮ್ ಡಾಕ್ಟರ್ ಮೇಲೆ ಹಾಕ್ತಾರೆ. ನಾನು ಹೇಳೋದು ಇಷ್ಟೇ, ಸಣ್ಣ ಜ್ವರ ಆದರೂ ಸಹ ನೀವು ಡೈರೆಕ್ಟಾಗಿ ನೇರವಾಗಿ ಹೋಗಿ ಪಲ್ಮನಾಲಜಿಸ್ಟ್ ಕೆಮ್ಮು ಇದೆ ಅಂತೇಳಿ ನೀವು ಶ್ವಾಸಕೋಶದ ತಜ್ಞರ ಬಳಿ ಹೋಗಬೇಕು ಅಂತ ಏನಿಲ್ಲ. ನಿಮ್ಮ ಮನೆ ಪಕ್ಕದಲ್ಲಿ ಡಾಕ್ಟ್ರ್ ಇದ್ದಾರೆ, ಅವರು ಡಾಕ್ಟ್ರೇ, ಕುಟುಂಬ ವೈದ್ಯರು ಅಂತ ಇರ್ತಾರೆ, ತೋರಿಸಿ ನಿಮ್ಮ ಲಕ್ಷಣಗಳನ್ನು ಹೇಳಿ ಅವರು ನೋಡಿ ನಿಮಗೆ ಅಗತ್ಯ ಇದ್ದರೆ
ಹೈಯರ್ ಸೆಂಟರ್ಗಳಿಗೆ, ಬೇರೆ ಬೇರೆ ಸೆಂಟರ್ಗಳಿಗೆ ಅಗತ್ಯ ಪರೀಕ್ಷೆ ಬೇಕಿದ್ರೆ, ಮುಂದಿನ ಪರೀಕ್ಷೆ ಬೇಕಿದ್ದರೆ ಕೆಲವೊಂದು ಜ್ವರಗಳನ್ನು ನಾವು ರಕ್ತ ಪರೀಕ್ಷೆ ಮಾಡಿ ಕಂಡುಹಿಡಲಿಕ್ಕೆ ಆಗ್ತದೆ. ಈಗ ಮಲೇರಿಯಾ ಆದರೆ ರಕ್ತ ಪರೀಕ್ಷೆ ಮಾಡಿ ಗೊತ್ತಾಗ್ತದೆ. ಮಲೇರಿಯಾ ಸಿಂಪ್ಟಮ್ಗಳು ಬೇರೆ ಇರ್ತದೆ, ವಿಪರೀತವಾದ ಚಳಿ, ನಡುಕ ಇರ್ತದೆ, ಟೈಫಾಯ್ಡ್ ಜ್ವರ ಇರ್ತದೆ, ಅಥವಾ ನಿಮೋನಿಯಾ, ಪಪ್ಪುಸ ಜ್ವರ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯ ಜ್ವರಗಳು ಇರ್ತದೆ, ಲಕ್ಷಣಗಳು ಬೇರೆ ಬೇರೆ ಇರ್ತದೆ. ಸಾಮಾನ್ಯವಾಗಿ ವೈರಲ್ ಜ್ವರಗಳು ಎಲ್ಲ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ನಮಗೆ ಸಾಮಾನ್ಯ ಜನರಿಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗದಿದ್ದರೂ ಸಹ ವೈದ್ಯರು ಅದರ ಬಗ್ಗೆ ಪರಿಶೀಲನೆ ನಡೆಸಿ ಇಂತಹ ಜ್ವರ ಇರಬಹುದು, ಈಗ ಸಾಂಕ್ರಾಮಿಕವಾಗಿ ಇದೆ. ಈಗ ಈಗಿನ ಕಾಲದಲ್ಲಿ ಒಬ್ಬನಿಗೆ ಜ್ವರ ಬಂದರೆ ಲಕ್ಷಣಗಳನ್ನು ನೋಡಿ ಅವನು ಹಿಸ್ಟ್ರಿ ತಗೊಳ್ತಾರೆ. ನೀ ಎಲ್ಲಿದ್ಯಾ, ನಿನ್ನೆ ಎಲ್ಲಿದ್ಯಾ, ಮೊನ್ನೆ ಎಲ್ಲಿದ್ಯಾ, ಅವನ ಹಿಸ್ಟ್ರಿ. ಅವನು ಯಾವುದೋ ಹೊರದೇಶದಿಂದ ಬಂದಿದ್ದ, ಅವನಿಗೆ ಜ್ವರ ಬಂದಿದೆ ಅಂತ ಹೇಳಿದರೆ ಬಹುಶಃ ಇವನಿಗೆ ಬೇರೆ ಎಲ್ಲೋ ಕಡೆಯಿಂದ ಬೇರೆ ಏನೋ ಇನ್ಫೆಕ್ಷನ್ ಆಗಿರಬಹುದು ಅಂತ ಹೇಳುವ ಒಂದು ಸೂಚನೆ ಅವರು ಪಡ್ಕೊಳ್ತಾರೆ. ಸೊ ಈ ರೀತಿ ಮಾಡಿ ಲಕ್ಷಣಗಳನ್ನು ನೋಡಿ, ಅವರ ಹಿಸ್ಟ್ರಿಯನ್ನು ನೋಡಿ, ಜ್ವರದ ಚರಿತ್ರೆಯನ್ನು ನೋಡಿ, ಜ್ವರ ಬಂದಿದೆ ಅಂತ ಹೇಳಿ ಇಂಥರ ಜ್ವರ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಸೂಕ್ತವಾದ ಪರೀಕ್ಷೆಗಳನ್ನು ಡಾಕ್ಟರ್ಗಳು, ವೈದ್ಯರು ನಿರ್ಧರಿಸ್ತಾರೆ. ನಾನು ಹೇಳೋದಿಷ್ಟೇ, ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ಇಂತಹ ಲಕ್ಷಣಗಳು ಕಾಣಿಸಿಕೊಂಡಾಗ ವೈದ್ಯರ ಬಳಿ ಹೋಗಿ ಖಂಡಿತವಾಗಿ ಸಹ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅವರು ನೀಡ್ತಾರೆ ಅಂತ ಹೇಳಿ ಇಚ್ಛೆಪಡ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲ ವಿಶೇಷ ಮಾತುಕತೆ ವಾರದ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಇದರಲ್ಲಿ ನಾವು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತಹ H1N1 ಜ್ವರ ಅಂದರೆ ಹಂದಿ ಜ್ವರ, ಇದರ ಗುಣಲಕ್ಷಣಗಳು, ಇದು ಹೇಗೆ ಬರ್ತದೆ, ಹಂದಿ ಜ್ವರ ಅಂದರೆ ಏನು, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಈಗ ಇದು ಹೇಗೆ, ಹಂದಿ ಜ್ವರ ಅಂದರೆ ಏನು, ಇದರ ಗುಣಲಕ್ಷಣಗಳು ಏನು ಎನ್ನುವುದನ್ನು ಡಾಕ್ಟರ್ ಅವರು ತಿಳಿಸಿದರು. ಡಾಕ್ಟರ್, ಈಗ ಈ ರೋಗ ಸಾಧಾರಣವಾಗಿ ಸೋಂಕು ರೋಗಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತೇವೆ, ಹೇಗೆಲ್ಲ ಹರಡುತ್ತದೆ ಇದು? ಈಗ ನೋಡಿ, ಈ ವೈರಾಣು ಗಾಳಿಯ ಮುಖಾಂತರ ಹರಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸ್ಪರ್ಶದಿಂದಲೂ ಹರಡುತ್ತದೆ, ದೈಹಿಕ ಸ್ಪರ್ಶದಿಂದ. ಶಂಕಿತ ವ್ಯಕ್ತಿಯ ಅವನ ಮೂಗಿನಲ್ಲಿ ಸಿಂಬಳ ಹರಿತಾ ಇರ್ತದೆ, ದೇಹದ ಯಾವುದೇ ದ್ರವ್ಯ ಇರ್ಬೋದು, ಕಣ್ಣೀರು ಇರ್ಬೋದು, ಸಲೈವ ಇರ್ಬೋದು, ಮೂಗಿನ ದ್ರವ ಇರ್ಬೋದು, ಅಥವಾ ವೀರ್ಯ ಇರ್ಬೋದು, ಇಂತಹ ದೇಹದ ದ್ರವ್ಯಗಳಲ್ಲಿ ಅದರ ಸ್ಪರ್ಶದಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸಾಮಾನ್ಯವಾಗಿ ಇದು ಹರಡುತ್ತದೆ. ಕೆಮ್ಮಿನಿಂದ ಕೂಡ ಹರಡುತ್ತದೆ, ಕೆಮ್ಮಿದಾಗ, ಸೀನಿದಾಗ, ಯಾಕೆಂದರೆ ಇದು ಶ್ವಾಸಕೋಶಕ್ಕೆ ಸೇರಿಕೊಳ್ತದೆ ಈ ವೈರಾಣು. ಸೊ ಏನಾಗ್ತದೆ ಅಂದರೆ, ಒಬ್ಬ ವ್ಯಕ್ತಿ ಓಪನ್ ಸ್ಪೇಸಲ್ಲಿ ಕೆಮ್ಮಿದಾಗ ಅವನ ಪಕ್ಕ ಇನ್ನೊಬ್ಬ ಇದ್ದರೆ ಅವನಿಗೆ ಗಾಳಿಯ ಮುಖಾಂತರ ಇನ್ನೊಬ್ಬದನ್ನು ಸೇವಿಸಿದಾಗ ಅವನಿಗೆ ವೈರಾಣು ತುಂಬ ಚಿಕ್ಕದಿರುತ್ತದೆ, ಕಣ್ಣಿಗೆ ಕಾಣದಂತಹ ವೈರಾಣು ಅದು. ಈ ವೈರಾಣುಗಳು ಜಾಸ್ತಿ ಹೊತ್ತು ಓಪನ್ ಏರಲ್ಲಿ ಉಷ್ಣದಲ್ಲಿ ಹೀಟ್ ಲಬಾಯಿಲ್ ಅಂತ ಹೇಳ್ತಾರೆ ಅವರು. ಈ ಉಷ್ಣತೆ ಜಾಸ್ತಿ ಇದ್ದಾಗ ಅವರು ಸರ್ವೈವ್ ಆಗುವುದಿಲ್ಲ ಹೊರಗಿನಲ್ಲಿ. ಈವನ್ ಏಡ್ಸ್ ವೈರಾಣು ಅಷ್ಟೇ, HIV ವೈರಸ್ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ನಮ್ಮ ಓಪನ್ ಏರಲ್ಲಿ ಅದು ಬದುಕುವುದಿಲ್ಲ. ಅದಕ್ಕೆ ಒಂದು ಹೋಸ್ಟ್ ಬೇಕಾಗ್ತದೆ, ಮನುಷ್ಯನ ದೇಹದ ಒಳಗಡೆ ಬದುಕುವಂಥದ್ದು. ಇಂತಹ ಈ ವೈರಾಣುಗಳು ಅಷ್ಟೇ, H1N1 ಸೀನಿದಾಗ, ಕೆಮ್ಮಿದಾಗ ಅಥವಾ ಸ್ಪರ್ಶದಿಂದ, ದೈಹಿಕ ಸ್ಪರ್ಶದಿಂದ, ದೇಹದ ದ್ರವ್ಯಗಳ ಮುಖಾಂತರ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಮನೆಯಲ್ಲಿ ಒಬ್ಬನಿಗೆ ಈ ಥರ ವೈರಾಣು ಜ್ವರ ಇದ್ದರೆ, ಇದು ಬರೀ H1 ಅಂತಲ್ಲ, H1N1 ಅಂತಲ್ಲ, ಬೇರೆ ಯಾವುದೇ ವೈರಾಣು ಜ್ವರನೂ ಅಷ್ಟೇ, ಮಲೇರಿಯಾ ಬಂದರೂ ಅಷ್ಟೇ, ಕಾಮನ್ ಕೋಲ್ಡ್ ಇದ್ರೂ ಅಷ್ಟೇ, ಮನೆಯಲ್ಲಿ ಒಬ್ಬರಿಂದ ಇಬ್ಬರಿಗೆ ಖಂಡಿತವಾಗಿ ಹರಡುತ್ತದೆ. ಮಲೇರಿಯಾ ಸೊಳ್ಳೆಗಳಿಂದ ಹರಡುವಂಥದ್ದು, ಮಲೇರಿಯಾ ಸ್ಪರ್ಶದಿಂದ ಹರಡೋದಿಲ್ಲ. ಮಲೇರಿಯಾ ಅದು ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇದರಿಂದ ಪ್ಲಾಸ್ಮೋಡಿಯಂ ಅಂತ ಹೇಳಿ, ಇದು ವೈರಾಣುವಿನಿಂದ ಹರಡುವಂಥದ್ದು. ಇದು ಸೊಳ್ಳೆಗಳಿಂದ ಹರಡುವುದಿಲ್ಲ. ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್, ಈವನ್ HIV ಮೊನ್ನೆ ತಾನೇ ನಾವು ಹೇಳಿದ್ವಿ, ಸೊಳ್ಳೆಗಳಿಂದ ಹರಡುವುದಿಲ್ಲ. ಇದು ನೇರವಾದ ಸಂಪರ್ಕದಿಂದ ಹರಡುತ್ತದೆ. ಈಗ ಒಬ್ಬ ವ್ಯಕ್ತಿ, ಶಂಕಿತ ವ್ಯಕ್ತಿ ಒಂದು ಗ್ಲಾಸಲ್ಲಿ ನೀರು ಕುಡಿದಿದ್ದಾನೆ ಅಂತ ಹೇಳಿದರೆ, ಅದೇ ಗ್ಲಾಸನ್ನು ಇನ್ನೊಬ್ಬ ಯೂಸ್ ಮಾಡಿದರೆ ಅವನ ಮುಖಾಂತರ ಸಹ, ನೀರಿನ ಮುಖಾಂತರ ಅಥವಾ ನೀರಲ್ಲಿ ಸೋಂಕಿದ್ರೆ ಅದರಿಂದ ಹರಡ್ಬೋದು. ಅವನು ಯೂಸ್ ಮಾಡಿದಂಥ ಬಟ್ಟೆ, ತಟ್ಟೆ, ಅದರಿಂದಲೂ ಸಹ ಅವನು ಮುಖವಸ್ತ್ರ, ಕರವಸ್ತ್ರದಿಂದ ಮೂಗಿನ ದ್ರವ್ಯವನ್ನು ಒರೆಸಿರ್ಬೋದು, ಅದರಿಂದಲೂ ಸಹ ಹರಡುವ ಸಾಧ್ಯತೆಗಳು ಇದು ಜಾಸ್ತಿ ಇರ್ತದೆ. ಸೊ ಸಾಮಾನ್ಯವಾಗಿ ಇಂತಹ ರೋಗಿಗಳು ಸಸ್ಪೆಕ್ಟೆಡ್ ವೈರಲ್ ಇನ್ಫೆಕ್ಷನ್ ಅವರು H1N1 ಸಾಮಾನ್ಯವಾಗಿ ಐಸೋಲೇಷನ್ ವಾರ್ಡಲ್ಲಿ ಹಾಕಿ ಮೌತ್ ಮಾಸ್ಕ್ ಎಲ್ಲ ಹಾಕಿ ಇಡ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಮುಖ ಕವಚ ಅಂತ ಹೇಳ್ತೇವೆ, ಸೀನಿದಾಗ ಇನ್ನೊಬ್ಬರಿಗೆ ಹೋಗಬಾರ್ದು ಅಂತ ಹೇಳಿ. ಶಂಕಿತ ವ್ಯಕ್ತಿಗಳಿಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಪ್ರೂವ್ಡ್ ಅವರಿಗೆ ಇಂಥ ಒಂದು ರೋಗಾಣು ಬಂದಿದೆ, ಜ್ವರ ಬಂದಿದೆ, ಲಕ್ಷಣಗಳು ನಾವು ಹೇಳಿದ್ವಿ, ಮೈಕೈ ನೋವು, ತಲೆನೋವು, ವಿಪರೀತವಾದಂಥ ತಲೆನೋವು ಅಥವಾ ಗಂಟಲು ನೋವು, ಗಂಟಲು ಕೆರೆತ, ಇಂತಹ ಲಕ್ಷಣಗಳು ಜಾಸ್ತಿ ಇದ್ದಾಗ, ವಾಂತಿ ಅಂತ ಲಕ್ಷಣ ಜಾಸ್ತಿ ಇದ್ದಾಗ ವೈದ್ಯರು ಸಸ್ಪೆಕ್ಟ್ ಮಾಡ್ತಾರೆ. ಸಾಮಾನ್ಯ ಜ್ವರದಲ್ಲಿ ಈ ರೀತಿ ಆಗುವುದಿಲ್ಲ.
ಜನರಲಿ ಫೀವರ್ನಲ್ಲಿ ಇರುವಂಥದ್ದು ಮೈಕೈ ನೋವು ಮತ್ತು ವಿಪರೀತವಾದಂಥ ಜ್ವರ. ಇಂತಹ ಎಡಿಷನಲ್ ಲಕ್ಷಣಗಳು ಕಂಡಾಗ ಡಾಕ್ಟರ್ಗಳು ವೈದ್ಯರು ಸಸ್ಪೆಕ್ಟ್ ಮಾಡ್ತಾರೆ. ಮತ್ತು ಆ ಏರಿಯಾದಲ್ಲಿ ಅಂತಹ ರೋಗ ಬಂದಿದೆ ಅಂತೇಳಿ ರಿಪೋರ್ಟೆಡ್ ಕೇಸುಗಳಿದ್ದರೆ ಬಹುಶಃ ಬರುವ ಸಾಧ್ಯತೆ ಇದೆ ಅಂತೇಳಿ ಇಂತಹ ವ್ಯಕ್ತಿಗಳ ಮೇಲೆ ವಿಶೇಷವಾದಂಥ ನಿಗಾ ವಹಿಸ್ತಾರೆ. ಈ ರೀತಿಯ ಪರ್ಸನಲ್ ಕಾಂಟ್ಯಾಕ್ಟ್, ಅವರು ಊಟ ಮಾಡಿದಂಥ ಬಟ್ಟೆ ವಸ್ತ್ರಗಳನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು, ಅವ್ರನ್ನ ಸೆಪರೇಟಾಗಿ ಮನೆಯಲ್ಲಿ ಇಡುವಂಥದ್ದು, ಇಂಥದ್ದೆಲ್ಲ ಮಾಡುವುದರಿಂದ ಈ ರೋಗ ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ಮಾಡುವಂಥದ್ದು. ಸೊ ಸಾಮಾನ್ಯವಾಗಿ ಇಂಥ ವ್ಯಕ್ತಿಗಳನ್ನು ಸೆಪರೇಟಾಗಿ ಮನೆಯಲ್ಲಿ ಇಡ್ತಾರೆ ಅಥವಾ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡಲ್ಲಿ ಇಟ್ಟು ಬೇರೆಯವರಿಗೆ ಹರಡದ ರೀತಿಯಲ್ಲಿ ಒಂದು ರೀತಿಯ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಒಂದು ರೀತಿಯಲ್ಲಿ ಮುಂಜಾಗ್ರತೆ, ಮನೆಯಲ್ಲಿದ್ದರೂ ಕೂಡ ಅವರನ್ನು ಹೆಚ್ಚು ಮಂದಿ ಸ್ಪರ್ಶಿಸದ ಹಾಗೆ, ಅವರ ಸೋಂಕು ಇನ್ನೊಬ್ಬರಿಗೆ ತಗಲದ ಹಾಗೆ ಎಚ್ಚರಿಕೆ ನಾವು ವಹಿಸಿಕೊಳ್ಬೇಕು. ಹೌದು, ಏನಾಗ್ತದೆ ಅಂದರೆ ಮನೆಯಲ್ಲಿ ಈಗ ಸೀನುವುದು ಅಥವಾ ಕೆಮ್ಮುವುದು ಅನ್ನೋದು ಅದು ಸ್ಪಾಂಟೇನಿಯಸ್ ಆಗಿ ಬರ್ತದೆ. ಇದು ನಾವು ಬೇಕು ಅಂತೇಳಿ ಯಾರು ಕೆಮ್ತಾ ಇರೋದಿಲ್ಲ, ಅದು ಇನ್ವಾಲಂಟ್ರಿ ಪ್ರಕ್ರಿಯೆ. ಹಾಗೆ ಆದಾಗ ಮನೆಯಲ್ಲಿ ಒಬ್ಬ ಕೆಮ್ಮುದಾಗ ಡ್ರಾಪ್ಲೆಟ್ಸ್ ನಮ್ಮ ಕಣ್ಣಿಗೆ ಕಾಣದಿದ್ರೂ ಸಹ ಅದರಲ್ಲಿ ಲಕ್ಷಾಂತರ ವೈರಾಣುಗಳು ಗಾಳಿಯಲ್ಲಿ ಹರಡುತ್ತದೆ. ಅದ್ರ ಪಕ್ಕದಲ್ಲಿರುವವನಿಗೆ ಅವನಿಗೇನು ಗೊತ್ತಿರೋದಿಲ್ಲ, ಅದು ಸ್ಪ್ರೆಡ್ ಆಗುವ ಸಾಧ್ಯತೆಗಳಿದೆ. ಸೊ ಈ ಮೂಲಕ ಈ ವೈರಾಣು ಈ H1N1 ಹರಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಇದನ್ನು ಗುಣಲಕ್ಷಣಗಳಾಯಿತು, ಹೇಗೆ ಹರಡುತ್ತದೆ ಅಂತ ಹೇಳಿತು. ಇದನ್ನೀಗ ನಾವು ಹೇಗೆ ಪತ್ತೆ ಹಚ್ಚಬಹುದು ಮತ್ತು ಯಾರಿಗೆ ಜಾಸ್ತಿ ಈ ರೋಗ ಹರಡುತ್ತದೆ? ನೋಡಿ, ಪತ್ತೆ ಹಚ್ಚಲಿಕ್ಕೆ ಇದಕ್ಕೆ ವಿಶೇಷವಾದಂಥ ಇದು ಒಂದು ವಿಶೇಷವಾದಂಥ ಪರೀಕ್ಷೆ ಇದೆ. ಇದು H1N1 ಸಸ್ಪಿಷಿಯಸ್ ಇರುವಂಥವರಿಗೆ ಎಲ್ಲ ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡೋದಿಲ್ಲ. ಕೆಲವೊಂದು ವಿಶೇಷವಾದ ಲ್ಯಾಬ್ಗಳಲ್ಲಿ ನಮ್ಮ ರಾಜ್ಯದಲ್ಲಿ 7-8 ಕಡೆ ಮಾತ್ರ ಇದೆ. ನಮ್ಮ ಮಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾಡ್ತಾರೆ, ಬೌರಿಂಗ್ ಆಸ್ಪತ್ರೆ ಬೆಂಗಳೂರಲ್ಲಿ, ವಿಕ್ಟೋರಿಯಾ ಆಸ್ಪತ್ರೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ಈ ಪರೀಕ್ಷೆಯನ್ನು ಮಾಡೋದಿಲ್ಲ. H1N1ಗೆ ವಿಶೇಷವಾದಂಥ ಒಂದು ಪರೀಕ್ಷೆ ಇದೆ. ಆ ವೈರಾಣುವನ್ನು ಹುಡುಕ್ತಾರೆ ಅವರು. H1N1 ಅಥವಾ ವೈರಾಣುವಿನ ಸ್ಟ್ರಕ್ಚರನ್ನು ನೋಡಿ ಇಂಥವರಿಗೆ ಕಾಯಿಲೆ ಬಂದಿದೆ ಅಂತ ಹುಡುಕುವಂಥದ್ದು. ಏನು ಮಾಡ್ತಾರೆ ಅಂದರೆ, ಇಂತಹ ಶಂಕಿತ ವ್ಯಕ್ತಿಗಳ ಗಂಟಲಿನ ದ್ರವವನ್ನು, ಮೂಗಿನ ದ್ರವವನ್ನು ಸ್ವ್ಯಾಬ್ ತಗೊಳ್ತಾರೆ, ನೇಸಲ್ ಸ್ವ್ಯಾಬ್ ಅಂತ ಹೇಳ್ತಾರೆ. ಆ ದ್ರವವನ್ನು ತಗೊಂಡೋಗಿ ಪರೀಕ್ಷೆಗೆ ಕಳಿಸ್ತಾರೆ, ವಿಶೇಷವಾದ ಲ್ಯಾಬ್. ಬೆಂಗಳೂರಿನಲ್ಲಿ ಹೀಗತ್ತ ಹೇಳಿದಲ್ಲ, ಬೌರಿಂಗ್ ಆಸ್ಪತ್ರೆ, ಸಂಜಯ್ ಗಾಂಧಿ ಆಸ್ಪತ್ರೆ, ಇಂತಹ ದೊಡ್ಡ ದೊಡ್ಡ ಬೌರಿಂಗ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಇಂತಹ ಆಸ್ಪತ್ರೆಗಳಿಗೆ ಕಳಿಸಿ ಇದರ ಪರೀಕ್ಷೆ ಮಾಡಿ ಇಂತಹ ರೋಗಾಣು ಇದೆ ಅಂತೇಳಿ ಪತ್ತೆ ಹಚ್ತಾರೆ. ಶಂಕಿತ ವ್ಯಕ್ತಿಗಳಿಗೆ ಪತ್ತೆ ಹಚ್ಚುವ ಮೊದಲೇ ಇಂತಹ ಲಕ್ಷಣಗಳು ಕಂಡ್ರೆ ಅವ್ರನ್ನ ಐಸೋಲೇಷನ್ ವಾರ್ಡ್ಗಳಲ್ಲಿ ವಿಶೇಷವಾದಂಥ ಮುತುವರ್ಜಿ ವಹಿಸಿ ಅವರಿಂದ ಬೇರೆಯವರಿಗೆ ಹರಡದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇಂತಹ ಪರೀಕ್ಷೆ ಮಾಡಿ ಅದನ್ನು ಪತ್ತೆ ಹಚ್ಚುತ್ತಾರೆ, ಇದೆ ಅಂತೇಳಿ ಕನ್ಫರ್ಮ್ ಮಾಡುವಂಥದ್ದು. ಯಾರಿಗೆ ಈ ರೋಗ ಹರಡುವ ಸಾಧ್ಯತೆಗಳು ಜಾಸ್ತಿ? ನೋಡಿ, ಈ ವೈರಲ್ ಫೀವರ್ ಯಾವುದೇ ಏಜ್ನಲ್ಲಿ ಬರ್ಬೋದು. ವೈರಲ್ ಫೀವರ್ ಸಾಮಾನ್ಯ ಜನರಲ್ ವೈರಲ್ ಫೀವರ್ ಅಂತ ಹೇಳ್ತೇವೆ, ಫ್ಲೂ ಅಂತ ಹೇಳ್ತೇವೆ, ಸಿಂಪಲ್ ಫ್ಲೂ ಅಂತ ಹೇಳ್ತೇವೆ. ಆದರೆ ಈ H1N1 ಉಂಟು ಸ್ವಲ್ಪ ವಿಶೇಷವಾದ ತೊಂದರೆಗಳು ಕೊಡುವಂಥದ್ದು ಸಣ್ಣ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, 5 ವರ್ಷಗಳಿಗಿಂತ ಕೆಳಗಿರುವಂಥ ಮಕ್ಕಳಲ್ಲಿ ಅಥವಾ ವೃದ್ಧರಲ್ಲಿ. ಅಂದರೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅವರಿಗೆ ಬೇಗ ತಡ್ತದೆ. ಹೌದು, ಈಗ 50-60 ವರ್ಷ ಆದಮೇಲೆ ಸಾಮಾನ್ಯವಾಗಿ ಅವರಿಗೆ ಮಧುಮೇಹ ಅಥವಾ ಯಾವುದಾದ್ರೂ ಮೆಡಿಕೇಶನ್ ಇರ್ತದೆ, ಅವರ ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿ ಸ್ವಲ್ಪ ಕುಂಠಿತವಾಗಿರ್ತದೆ. ಅಥವಾ ಅವರು ಏನಾದರೂ ಸ್ಟೀರಾಯ್ಡ್ ಔಷಧಿ ತಗೊಂಡಿರ್ತಾರೆ, ಏನಾದರೂ ಒಂದು ಔಷಧಿ ಇದ್ದೇ ಇರ್ತದೆ ಅವರಿಗೆ, ಯಾವುದೋ ಒಂದು ಔಷಧಿ, ಸ್ಟೀರಾಯ್ಡ್ ಔಷಧಿ ಅಥವಾ ಕೀಮೋಥೆರಪಿ ಅಂತ ಹೇಳೋ ಔಷಧಿ, ಅಥವಾ ಅವರಿಗೆ ಏನಾದರೂ HIV ಪಾಸಿಟಿವ್ ಆಗಿದ್ದರೆ, ಇನ್ಯಾವುದೋ ರೋಗದಿಂದ ಬಳಲ್ತಾ ಇದ್ದಾರೆ, ಅಥವಾ ಅವರಿಗೆ ಮಧುಮೇಹ ರೋಗ ಇದ್ದರೆ, ಏನಾದರೂ ಒಂದು ಕಾಯಿಲೆ ಇದ್ದವರಿಗೆ ಈ ರೀತಿಯ ಮತ್ತು ಈಗ ನಮ್ಮಲ್ಲಿ ದೇಹದಲ್ಲಿ ಯಕೃತಿನ ಸಮಸ್ಯೆ, ಲಿವರ್ ಪ್ರಾಬ್ಲಮ್ ಇದೆ, ಅಥವಾ ಪಿತ್ತಕೋಶದ ಪ್ರಾಬ್ಲಮ್ ಇದೆ, ಶ್ವಾಸಕೋಶದ ತೊಂದರೆ ಇದೆ, ಅವರಿಗೆ ಮೊದಲೇ ಶ್ವಾಸಕೋಶದ ತೊಂದರೆ ಇದೆ ಅಂತ ಹೇಳಿದ್ರೆ ಅವರು ಇನ್ಫೆಕ್ಷನ್ ಆಗಲಿಕ್ಕೆ ಪ್ರೋನ್ ಆಗಿರ್ತಾರೆ, ಅಥವಾ ಲ್ಯುಕೇಮಿಯಾ ಅಂತ ಹೇಳುವಂಥ ರೋಗ. ಹೀಗೆ ಹಲವು ಕಾಯಿಲೆಗಳಿರುವವರಲ್ಲಿ ಗರ್ಭಿಣಿಯರಿಗೂ H1N1 ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತೇಳಿ ಅದು ರಿಪೋರ್ಟೆಡ್ ಕೇಸುಗಳಲ್ಲಿ ಕಂಡು ಬಂದಿದೆ. ಸೊ ಅಬಾಲ ವೃದ್ಧರಾಗಿ ಎಲ್ಲರಿಗೂ ಸಹ ನಮ್ಮ ವೈರಲ್ ಫೀವರ್ ಬರೋದಿದ್ರೆ ಇಂಥ H1N1 ರೋಗ ಈ ರೀತಿಯ ವಿಶೇಷವಾದಂಥ ಕೆಟಗರಿ ಇರುವಂತಹ ವ್ಯಕ್ತಿಗಳಿಗೆ ಜಾಸ್ತಿ ಕಾಡ್ತದೆ. ಅಂತಹ ವ್ಯಕ್ತಿಗಳಲ್ಲಿ ಜ್ವರ ಬಂದಾಗ ನಾವು ವಿಶೇಷವಾದ ಮುತುವರ್ಜಿ ವಹಿಸಬೇಕಾಗತ್ತೆ. ಗರ್ಭಿಣಿಯರಿಗೊಂದು ಜ್ವರ ಬಂದಾಗ, ಸಾಮಾನ್ಯ ಜ್ವರ ಬಂದರೂ ಸಹ ನಾವು ಅವರಿಗೆ ವಿಶೇಷ, ಯಾಕೆಂದರೆ ಅಲ್ಲಿ 2 ಜೀವಗಳ ಪ್ರಶ್ನೆ ಇದೆ. ಮತ್ತು ರೋಗಿ ಬಂದಾಗ ನನಗೆ ಡಯಾಬಿಟಿಸ್ ಇದೆ, ಜ್ವರ ಬಂದಿದೆ ಅಂತ ಹೇಳುವಾಗ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ವೈದ್ಯರು ಏನು ಮಾಡ್ತೀವಿ ಅಂದರೆ ಇಂಪೇಷೆಂಟಾಗಿ ದಾಖಲಾತಿ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ಯಾಕೆಂದರೆ ಅವರಿಗೆ ರೋಗವನ್ನು ಎದುರಿಸುವಂತಹ ಸ್ವಯಂ ಆಗಿ ಎದುರಿಸುವಂತಹ ಒಂದು ಇಮ್ಯುನಿಟಿ ಲೆವೆಲ್ ಕಡಿಮೆ ಇರ್ತದೆ, ಅವರಿಗೆ ಸ್ವಲ್ಪ ಜಾಸ್ತಿಯಾಗಿ ಕಾಡುವ ಸಾಧ್ಯತೆ ಇದೆ, ಅವ್ರನ್ನ ಮಾನಿಟರ್ ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಈ ರೀತಿಯ ವಿಶೇಷ ಕೆಟಗರಿ ಅಥವಾ ಮೆಂಟಲಿ ರಿಟಾರ್ಡೆಡ್ ಇರುವಂಥದ್ದು,
ಇಂತಹ ರೋಗಿಗಳಿಗೆ ನಾವು ವಿಶೇಷ ಮುತುವರ್ಜಿ ವಹಿಸಿ ರೋಗ ಜಾಸ್ತಿ ಹರಡದಂತೆ ಮತ್ತು ರೋಗ ಜಾಸ್ತಿ ತೀವ್ರತೆಯನ್ನು ಪಡೆದುಕೊಳ್ಳದ ರೀತಿಯಲ್ಲಿ ನಾವು ಅವರಿಗೆ ವಿಶೇಷವಾದ ಮುತುವರ್ಜಿ, ಅವರಿಗೆ ಜ್ವರ ಕಡಿಮೆ ಮಾಡಲಿಕ್ಕೆ IV ಫ್ಲೂಯಿಡ್ಸ್ ಕೊಡುವಂಥದ್ದು ಅಥವಾ ಇಂಜೆಕ್ಷನ್ ಕೊಟ್ಟು ಅವರ ಜ್ವರದ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದು ಅಥವಾ ಅವರ ಇಮ್ಯುನಿಟಿ ಲೆವೆಲನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ನಾವು ವಿಶೇಷ ಮುತುವರ್ಜಿ ವಹಿಸಿದರೆ ಈ ರೋಗ ಮಾರಣಾಂತಿಕ ಆಗದ ರೀತಿಯಲ್ಲಿ ನಾವು ಒಂದು ಪ್ರಯತ್ನವನ್ನು ಮಾಡ್ಬೋದು. ಆದರೂ ಸಹ ನಾನು ಹೇಳಿದೆ 2009 ಇದು ಬಂದಂತಹ ರೋಗ 2010 8,000 ಜನ ತೀರ್ಕೊಂಡ್ರು. ಈಗ ನಮ್ಮ ಇಂಡಿಯಾದಲ್ಲಿ ಅಪ್ ಟು 2018 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು 35,000 ಮಂದಿಗೆ ಈ ರೋಗ ನಮ್ಮ ಭಾರತದಲ್ಲಿ ಎಫೆಕ್ಟ್ ಆಗಿದೆ, ಶಂಕಿತರಾಗಿದ್ದಾರೆ. ಶಂಕಿತರಾದವರು ಎಲ್ಲರೂ ಸಹ, ರೋಗದಿಂದ ಬಳಲಿದವರು ಎಲ್ಲರೂ ಸಹ ಇಲ್ಲ, ಸುಮಾರು ಒಂದು 500 ಮಂದಿ ಈ ರೋಗದಿಂದ ರಿಪೋರ್ಟೆಡ್ ಕೇಸಸ್ ಮರಣ ಹೊಂದಿದ್ದಾರೆ ಅಂತ ಹೇಳುವ ದಾಖಲೆಗಳು ತಿಳಿಸ್ತಾ ಇದೆ. ಹೆಚ್ಚು ಮಾರಣಾಂತಿಕ ಆದರೂ ಸಹ ಕೇವಲ 500ಕ್ಕೆ ನಿಂತಿದೆ. ವಿಶೇಷ ಮುತುವರ್ಜಿ ವಹಿಸಿದ ಕಾರಣ ಈ ರೀತಿ ಸಂಖ್ಯೆ ಡ್ರಾಸ್ಟಿಕಲಿ ಕಡಿಮೆ ಆಗಿದೆ. ಆದರೂ ಒಂದು ಹೊಸದೊಂದು ರೋಗ 35,000 ಜನರಿಗೆ ಎಫೆಕ್ಟ್ ಆಗಿದೆ ಅಂತೇಳಿ ಆದರೆ ನಾವು ಅದರ ಬಗ್ಗೆ ವಿಶೇಷವಾದಂಥ ಚಿಂತನೆ ಮಾಡಬೇಕಾದ ಅಗತ್ಯ ಈ ಕಾಲದಲ್ಲಿ ಇದೆ ಅಂತೇಳಿ. ಈಗ ತಾನೇ ಹೇಳಿದೆ, ಎಲ್ಲೆಲ್ಲೋ ಇದ್ದಂಥ ರೋಗ, ಎಲ್ಲೋ ಹುಟ್ಟಿದ ರೋಗ ರಾತ್ರಿ ಬೆಳಗಾಗುವುದರೊಳಗಾಗಿ ಇನ್ನೊಂದು ಕಡೆಗೆ ಹೋಗುವ ಸಾಧ್ಯತೆ ಇರುವ ಕಾರಣ ನಾವು ಇದು ಅತ್ಯಂತ ವಿರಳವಾದ ರೋಗ ಆಗಿದ್ದರೂ ಸಹ ವೈದ್ಯರುಗಳು ನಾವು ಇದರ ಬಗ್ಗೆ ಚಿಂತನೆ ನಡೆಸಿ ಅಂತಹ ಲಕ್ಷಣಗಳು ಕಂದಾಗ ಮುತುವರ್ಜಿ ವಹಿಸಿದರೆ ರೋಗ ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ನಾವು ಜಾಗ್ರತೆ ವಹಿಸುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು H1N1 ಅಂದರೆ ಹಂದಿ ಜ್ವರ ಇದರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಹಂದಿ ಜ್ವರ ಅಂದರೆ ಏನು, ಇದರ ಗುಣಲಕ್ಷಣಗಳೇನು, ಯಾರಿಗೆಲ್ಲ ಬರ್ತದೆ, ಹೇಗೆಲ್ಲ ಹರಡುತ್ತದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಈಗ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಡಾಕ್ಟ್ರೆ, ಇದೀಗ ಗುಣಲಕ್ಷಣಗಳೆಲ್ಲ ಆಯಿತು, ಯಾರಿಗೆಲ್ಲ ಹೇಗೆಲ್ಲ ಹರಡುತ್ತದೆ ಎನ್ನುವಂಥ ವಿಷಯ ಆಯಿತು. ಇದನ್ನು ಈಗ ನಾವು ಒಂದು ವೇಳೆ ನಮಗೆ ಗುಣಲಕ್ಷಣಗಳು ಕಂಡು ಬಂದರೆ ಹೇಗೆ ತಡೆಗಟ್ಟಬಹುದು? ತಡೆಗಟ್ಟುವುದು ಇಂತಹ ರೋಗಿಗಳನ್ನು ನಾವು ಅವಾಯ್ಡ್ ಮಾಡುವಂಥದ್ದು. ಇಂತಹ ಲಕ್ಷಣಗಳು ಬಂದಾಗ, ವೈದ್ಯರಿಗೆ ಡೌಟ್ ಬಂದಾಗ ಖಂಡಿತವಾಗಿ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇನ್ಪೇಷಂಟ್ ಆಗಿ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಒಂದು ಜ್ವರ ಬಂದಿದೆ, ಅವರು ಅಡ್ಮಿಟ್ ಆದಾಗ ಅಂತಾರೆ ಹೆಚ್ಚಿನ ವಿಸಿಟರ್ಸ್ ಬರುವಂಥದ್ದು, ನೋಡುವಂಥದ್ದು, ಮಾತಾಡುವಂಥದ್ದು, ಮುಟ್ಟುವಂಥದ್ದು, ಇಂಥದ್ದೆಲ್ಲ ಪ್ರಕ್ರಿಯೆಗಳು ಜಾಸ್ತಿ ಇರ್ತದೆ. ಒಂದು ವೈರಲ್ ಫೀವರ್ನಲ್ಲಿ ಏನೇನು ಪ್ರಿಕಾಷನ್ಸ್ ನಾವು ತಗೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ. ಅಂತಹ ರೋಗಿಗಳಿಗೆ ಮೌತ್ ಮಾಸ್ಕ್, ಮುಖ ಕವಚ ಹಾಕಿ ಅವರು ಸೀನಿದಾಗ ಬೇರೆಯವರಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಒಂದು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅವರು ಮುಟ್ಟಿದ ಅವರನ್ನು ಫಿಸಿಕಲ್ ಕಾಂಟ್ಯಾಕ್ಟನ್ನೇ ಅವಾಯ್ಡ್ ಮಾಡುವಂಥದ್ದು, ಅವರ ಸ್ಪರ್ಶಿಸಿದಂಥ ವಸ್ತುಗಳನ್ನು ಅವಾಯ್ಡ್ ಮಾಡುವಂಥದ್ದು, ಅವರು ಯುಟಿಲೈಸ್ ಮಾಡಿದಂತಹ ಬಟ್ಟೆಗಳನ್ನು ಅವಾಯ್ಡ್ ಮಾಡುವಂಥದ್ದು, ಅವರನ್ನು ಬಳಸಿದಂಥ ತಟ್ಟೆಗಳು, ಅವರು ಬಳಸಿದಂಥ ವಸ್ತುಗಳನ್ನು ನಾವು ಅವಾಯ್ಡ್ ಮಾಡುವಂಥದ್ದು. ಈ ರೀತಿ ಮಾಡಿದರೆ ಅವರು ನಮಗೆ ಇನ್ನೊಬ್ಬರಿಗೆ ಹರಡುವುದನ್ನು ನಾವು ತಡೆಗಟ್ಕೋಬೋದು. ಅದೇ ರೀತಿ ನೀರಿನಿಂದ ಹರಡುವ ಸಾಧ್ಯತೆಗಳು, ಅದನ್ನು ಸ್ಟರೈಲ್ ಆಗಿರುವಂಥ ವಾಟರ್ ಯೂಸ್ ಮಾಡುವಂಥದ್ದು, ಮತ್ತು ಆಹಾರದಿಂದಲೂ ನಾನು ಹರಡ್ಬೋದು ಅಂತ ಹೇಳಿದೆ. ಈ ಹಂದಿ ಜ್ವರ ಅಂತ ಏನು ಹೇಳ್ತಾರೆ, ಮಾಂಸಾಹಾರದಿಂದಲೂ ಸಹ ಹಂದಿ ಮಾಂಸದಿಂದ ಹರಡುತ್ತದೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಂದಿ ಮಾಂಸ ತಿಂದವರಿಗೆಲ್ಲ ಈ ಹಂದಿ ಜ್ವರ ಬರಬೇಕು ಅಂತೇಳಿ ಏನಿಲ್ಲ. ಆದರೆ ಸರಿಯಾಗಿ ಬೇಯಿಸದೆ ಮಾಂಸವನ್ನು ತಿಂದರೆ ಅದರಲ್ಲಿ ಕೆಲವೊಂದು ಇನ್ಫೆಕ್ಷನ್ ಹರಡುವ ಸಾಧ್ಯತೆಗಳಿದೆ. ವೈರಾಣುವಿನಿಂದ ಸೋಂಕಿತವಾದಂಥ ಮಾಂಸಾಹಾರವನ್ನು ತಿಂದರೆ ಅದರಲ್ಲಿರುವ ವೈರಾಣು ಬೇರೆಯವರಿಗೆ ಹರಡುವ ಸಾಧ್ಯತೆ ಇದೆ. ಆದ ಕಾರಣ ಮಾಂಸಾಹಾರ ಮಾಡುವವರು ಸರಿಯಾಗಿ ಬೇಯಿಸಿ ಮಾಂಸಾಹಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿರುವ ವೈರಾಣು ಸಾಯ್ತದೆ ಮತ್ತು ಹರಡುವ ಸಾಧ್ಯತೆಗಳು ಕಡಿಮೆ ಇರ್ತದೆ. ಒಟ್ಟಿನಲ್ಲಿ ಒಂದು ಸಾಮಾನ್ಯ ವೈರಲ್ ಫೀವರಿಗೆ ಹೇಗೆ ನಾವು ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು ಅದರ ತೆಗೆದುಕೊಳ್ಳೋದರ ಜೊತೆಗೆ ವಿಶೇಷವಾದಂಥ ಮುತುವರ್ಜಿ ವಹಿಸಿ ಅವ್ರನ್ನ ಐಸೋಲೇಷನ್ ವಾರ್ಡಲ್ಲಿ, ಒಂದು ವೈರಲ್ ಫೀವರ್ ಇದ್ದರೆ ನಾವು ಜಾಸ್ತಿ ಬಾದರ್ ಮಾಡೋದಿಲ್ಲ ಮನೆಯಲ್ಲಿ, ಮೂಗಿನಲ್ಲಿ ಸಿಂಬಳ ಶೀತ ನೆಗಡಿ ಆದಾಗ ಸಾಮಾನ್ಯವಾಗಿ ಆಗ್ತದೆ ಅಂತ ಹೇಳಿ. ಆದರೆ ಈ ಗರ್ಭಿಣಿ ಸ್ತ್ರೀಯರಲ್ಲಿ, ಈ ಏಜ್ಡ್ ಪರ್ಸನ್ಗಳಲ್ಲಿ, ಮಧುಮೇಹ ರೋಗಿಗಳಲ್ಲಿ ಅಥವಾ ಏನಾದರೂ ಯಕೃತ್ತಿನ ತೊಂದರೆ, ಹಾರ್ಟ್ ಪ್ರಾಬ್ಲಮ್ ಇರುವವರಲ್ಲಿ ಇಂತಹ ಜ್ವರ ಬಂದಾಗ ವಿಪರೀತವಾದ ವಾಂತಿ, ತಲೆನೋವು, ಮೈಕೈ ನೋವು, ಸುಸ್ತು ಎಲ್ಲ ಕಂಡು ಬಂದಾಗ ಅಡ್ಮಿಟ್ ಮಾಡಿ ಅವರನ್ನು ಆದಷ್ಟು ವಿಸಿಟರ್ಸ್ಗಳನ್ನ ಅವಾಯ್ಡ್ ಮಾಡಿ ಅವರಕ್ಕೆ ಓನ್ಲಿ ಯಾರ ಅತಿ ಅಗತ್ಯ ಇರೋರು ಮಾತ್ರ ನರ್ಸಿಂಗ್ ಕೇರ್ ಕೊಡುವವರು, ವೈದ್ಯರು ಮಾತ್ರ ಅವರಿಗೆ ಕಾಂಟ್ಯಾಕ್ಟ್ ಆಗುವ ರೀತಿಯಲ್ಲಿ ಹೋಗುವಾಗ ನಾವು ವಿಶೇಷವಾದ ಮುತುವರ್ಜಿ ವಹಿಸ್ತೇವೆ. ನಾವು ಗೌನ್ ಹಾಕ್ಕೊಂಡು ಹೋಗುವಂಥದ್ದು, ವೈದ್ಯರು ಮೌತ್ ಮಾಸ್ಕ್ ಹಾಕಿ ಅವರನ್ನು ಇನ್ನೊಬ್ಬರಿಗೆ ಹರಡದ ರೀತಿಯಲ್ಲಿ ನಾವು ಮಾಡಿದರೆ ಖಂಡಿತವಾಗಿ ತಡೆಗಟ್ಟಬಹುದು. ಈ ರೀತಿ ಮಾಡೋದರಿಂದ ಇನ್ನೊಬ್ಬರಿಗೆ ಹರಡೋದಾಗೆ,
ಇದು ಏನಾಗ್ತದೆ ಅಂದರೆ ಯಾರೋ ಒಬ್ಬ ಬಂದು ಅವರನ್ನು ಮುಟ್ಟಿ ಸ್ಪರ್ಶಿಸಿ ಅವನು ಸಮಾಜಕ್ಕೆ ಹೋದರೆ ಅವನಿಂದಾಗಿ ಒಬ್ಬ ಮಾಡುವ ತಪ್ಪಿನಿಂದಾಗಿ ಉಳಿದವರೆಲ್ಲರೂ ಸಫರ್ ಮಾಡಬೇಕಾಗುತ್ತೆ, ಮತ್ತೆ ಎಲ್ಲರಿಗೆ ಹರಡುವ ಸಾಧ್ಯತೆ ಇದೆ. ಆದಷ್ಟು ಮುಂಜಾಗ್ರತೆ ಹೇಗೆ ಅಂತ ಹೇಳಿಕೊಂಡ್ರೆ ಅವರಿಂದ ಇನ್ನೊಬ್ಬರಿಗೆ ಹರಡದ ಹಾಗೆ ನಾವು ಮೊದಲು ಕರ್ತವ್ಯ ನಮ್ಮದು ನೋಡಿಕೊಳ್ಳುವಂತಹ. ಹಾಗೆ ಮಾಡಿದರೆ ಇದು ಹೊರ ಜಗತ್ತಿಗೆ ಹರಡದ ರೀತಿಯಲ್ಲಿ ನಾವು ಮಾಡಿದರೆ ಇದನ್ನು ಸುಲಭವಾಗಿ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಮತ್ತು ಇದನ್ನು ಮಾರಣಾಂತಿಕ ಹಾಗೆ ಹೀಗೆಲ್ಲ ನಾವು ವರದಿಗಳನ್ನೆಲ್ಲ ಕೇಳ್ತೇವೆ. ಹಾಗಿದ್ರೆ ಇದಕ್ಕೆ ಚಿಕಿತ್ಸೆ ಹೇಗೆ? ನೋಡಿ, ಎಲ್ಲ ವೈರಲ್ ಫೀವರ್ಗಳು ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಲವಾರು ವೈರಲ್ ಫೀವರ್ಗಳು ಬಂತು. ಈಗ ನಿಫಾ ಅಂತ ಹೇಳಿದ್ವಿ, ಇತ್ತೀಚೆಗೆ ಬಹಳ ಸದ್ದು ಮಾಡಿದ ಜ್ವರ ಅದು. ಬಾವಲಿಯ ಮೇಲೆ ಅದರ ಮೇಲೆ ಇದಾಯಿತು, ಕೊನೆಗೆ ಬಾವಲಿಗೆ ಅದಕ್ಕೂ ಇಲ್ಲ ಸಂಬಂಧ ಇಲ್ಲ ಅಂತ ಹೇಳಿದರು. ಈ ಹೆಪಟೈಟಿಸ್ ಅದು ವೈರಲ್ನಿಂದ ಬರುವಂಥ ಜ್ವರ, ಹೆಪಟೈಟಿಸ್ ಜ್ವರ. ಏಡ್ಸ್ ಅದು ಸಹ ಅಷ್ಟೇ, HIV ವೈರಾಣುವಿನಿಂದ ಬಂದಂತಹ ಜ್ವರಗಳೆಲ್ಲ ಮಾರಣಾಂತಿಗಳೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈವನ್ H1N1 ಸಹ ಅಷ್ಟೇ. ಅದಕ್ಕೆ ನಾವು ಸಾಮಾನ್ಯವಾಗಿ ವೈರಲ್ ಜ್ವರ ಬಂದಾಗ ಒಂದು ಮಾತಿದೆ, ಜ್ವರ ಕಡಿಮೆ ಆಗಲಿಕ್ಕೆ ನಾವು ಸಾಕಷ್ಟು ಜ್ವರ ಬಂದಾಗ ದ್ರವಾಹಾರವನ್ನು ಸೇವಿಸುವಂಥದ್ದು. ವೈದ್ಯರು ಏನು ಹೇಳ್ತಾರೆ? ಸರಿಯಾಗಿ ನೀರು ಕುಡೀರಿ, ಸರಿಯಾಗಿ ಹಣ್ಣು ಹಂಪಲು ತಿನ್ನಿ, ಸರಿಯಾಗಿ ರೆಸ್ಟ್ ತಗೊಳ್ಳಿ, ಗಂಜಿ ಊಟ ಮಾಡಿ ಅಂತ ಹೇಳಿ. ಅದರಲ್ಲಿ ಏನಾಗ್ತದೆ ಅಂದರೆ ಹಳ್ಳಿ ಭಾಷೆಯಲ್ಲಿ ಹೇಳೋದೇ ಗಂಜಿ ಊಟ. ಹೌದು, ಏನಾಗ್ತದೆ ಅಂದರೆ ಅಲ್ಲಿ ಗಂಜಿನಲ್ಲಿ ಲಿಕ್ವಿಡ್ ಪೋರ್ಷನ್ ಜಾಸ್ತಿ ಇರ್ತದೆ, ದ್ರವಾಹಾರ ಜಾಸ್ತಿ ಬರ್ತದೆ, ಮತ್ತು ರೆಸ್ಟ್ ತಗೊಳ್ಳಿ ಅಂತೇಳಿ. ಇದು ಎಲ್ಲ ರೋಗಗಳಿಗೆ, ವೈರಲ್ ಫೀವರ್ಗೆ ಕೊಡುವಂಥ ಸಿಂಪಲ್ ಔಷಧಿ. ನಮ್ಮ ಮನೆಯಲ್ಲಿ ಅಜ್ಜಿಯಂದಿರು ಸಹ ಅದನ್ನು ಹೇಳೋದು, ನೀವು ರೆಸ್ಟ್ ತೆತ್ತೊಳ್ಳಿ ಅಂತೇಳಿ. ಹಾಗೆ ಈ ವೈರಲ್ ಫೀವರಿಗೂ ಸಹ ಅಷ್ಟೇ. ಆ್ಯಂಟಿಬಯೋಟಿಕ್ಸ್ ಸಾಮಾನ್ಯವಾಗಿ ವೈರಲ್ ಫೀವರಿಗೆ ಕೊಡೋದಿಲ್ಲ. ಅದು ತಗೊಂಡ್ರೆ ಅದು ಸೆಲ್ಫ್ ಮೆಡಿಕೇಶನ್ ಮಾಡುವಾಗೆ. ಜ್ವರ ಬಂದ ಕೂಡಲೇ ಇನ್ನು ನಾಣ ಜಾಸ್ತಿ ಅಪ್ಪಣ ಬೊಡ್ಚಿ ಅಂತೇಳಿ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ತಗೊಳ್ಳೋದು. ಯಾವುದೋ ಒಂದು ಮಾತ್ರೆ ಮೆಡಿಕಲ್ ಶಾಪಿಗೆ ಹಿಂಗೆ ಜೋರು ಜ್ವರ ಉಂಟು, ಒಂದು ಮಾತ್ರೆ ಕೊಡಲಿ ಅಂತೇಳಿ ಅವ್ರು ಕೊಡ್ತಾರೆ, ಮೆಡಿಕಲ್ ಶಾಪ್ನವರು ತಗೊಳ್ತಾರೆ, ತಿಂತಾರೆ. ವೈರಲ್ ಫೀವರ್ ಇರುವವರಿಗೆ ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇರುವುದಿಲ್ಲ. ಈವನ್ H1N1 ಸಹ ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇಲ್ಲ. ಆ್ಯಂಟಿಬಯೋಟಿಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಗೆ ಕೊಡುವಂಥದ್ದು, ವೈರಲ್ ಇನ್ಫೆಕ್ಷನಿಗೆ ಆ್ಯಂಟಿಬಯೋಟಿಕ್ ಯೂಸ್ ಆಗೋದಿಲ್ಲ. ಇದಕ್ಕೆ ನಮ್ಮ H1N1 ಅಂತ ಕನ್ಫರ್ಮ್ ಆದಮೇಲೆ ನಾನು ಹೇಳಿದೆಲ್ಲ, ಪರೀಕ್ಷೆ ನೇಸಲ್ ಸ್ವ್ಯಾಬನ್ನು ತಗೊಂಡೋಗಿ ಪರೀಕ್ಷೆ ಮಾಡಿಸಿ ಅವರಿಗೆ ಇಂಥ ಜ್ವರ ಇದೆ ಅಂತ ಕನ್ಫರ್ಮ್ ಆದರೆ ಆ್ಯಂಟಿವೈರಲ್ ಥೆರಪಿ ಅಂತ ಹೇಳ್ತಾರೆ. ಈಗ ಏಡ್ಸಿಗೆ ಏನು ಕೊಡ್ತೇವೆ? ಆ್ಯಂಟಿವೈರಲ್ ಥೆರಪಿ, ಏಡ್ಸಿನ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ. ಅದೇ ರೀತಿ ಇಲ್ಲಿ ಇನ್ಫ್ಲುಯೆನ್ಸಾ ಎ ವೈರಸ್ಸಿನ ಆರ್ಭಟವನ್ನು ಕಡಿಮೆ ಮಾಡಲಿಕ್ಕೆ ಇದು ಎಲ್ಲ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳು ಸಿಗ್ತದೆ. ಟ್ಯಾಮಿಫ್ಲೂ ಅಂತ ಒಂದು ಔಷಧಿ ಸರ್ಕಾರವೇ ಸಪ್ಲೈ ಮಾಡ್ತದೆ. ಟ್ಯಾಮಿಫ್ಲೂ ಅಂತ ಹೇಳಿ ಒಂದು ಔಷಧಿ ಇದೆ, ಗೌರ್ಮೆಂಟ್ ಸಪ್ಲೈ ಮಾಡುತ್ತೆ. ಅದನ್ನು ಕೊಟ್ಟು ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ತಾರೆ. ಮತ್ತು ಇನ್ನೊಂದು ರೆಲೆನ್ಸಾ ಅಂತ ಹೇಳಿ ಒಂದು ಮಾತ್ರೆ ಇದೆ, ಅದು ಸಹ ಅಷ್ಟೇ, ಅದು ಸಹ ಕೊಡುವಂಥದ್ದು ಸರ್ಕಾರವೇ ಸಪ್ಲೈ ಮಾಡುತ್ತದೆ. ಹೆಚ್ಚಿನ ಇದು ಓವರ್ ದ ಕೌಂಟರ್ ಡ್ರಗ್ ಅಲ್ಲ, ನೀವು ಹೋಗಿ ನನಗೆ H1N1 ಬಂದಿದೆ ಮಾತ್ರೆ ಕೊಡಿ ಅಂತ ತಗೊಳ್ಳುವಂಥ ಮಾತ್ರೆ ಅಲ್ಲ ಇದು. ಔಷಧ ಅಂಗಡಿಯಲ್ಲಿ ಕೊಡುವುದು ಕೂಡ ಇಲ್ಲ. ಹೌದೌದು. ಇದನ್ನು ವೈದ್ಯರು ನಿರ್ಧರಿಸಿ ಅವರ ತೀವ್ರತೆಯನ್ನು ನೋಡಿ ವಿಶೇಷವಾದಂಥ ರೋಗ ಅಂತೇಳಿ ಕನ್ಫರ್ಮ್ ಆದ ಮೇಲೆ ಇಂಥ ಔಷಧಿಗಳನ್ನು ಕೊಟ್ಟು ರೋಗದ ತೀವ್ರತೆಯನ್ನು. ಆ್ಯಂಟಿವೈರಲ್ ಕೊಡೋದು ಯಾಕೆ? ಈ ವೈರಲ್ನ ಆರ್ಭಟ ಜಾಸ್ತಿ ಆದಾಗ ಈ ಸಿಂಪ್ಟಮ್ಗಳ ಜಾಸ್ತಿ ಆಗ್ತದೆ. ವಿಪರೀತವಾದ ತಲೆನೋವು, ಹೊಟ್ಟೆ ನೋವು, ಮೈಕೈ ನೋವು, ವಾಂತಿ ಇಂಥದ್ದೆಲ್ಲ ಆದಾಗ ಈ ಔಷಧಿ ಕೊಟ್ಟು ಇದರ ವೈರಾಣುವಿನ ಸಾಂದ್ರತೆಯನ್ನು, ತೀವ್ರತೆಯನ್ನು ಕಡಿಮೆ ಮಾಡಿ, ಸಂಖ್ಯೆಯನ್ನು ಕಡಿಮೆ ಮಾಡಿ ಜ್ವರವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಇದರ ಜೊತೆಗೆ ಆ್ಯಂಟಿಪೈರೆಟಿಕ್ ಔಷಧಿಗಳು, ಜ್ವರ ಕಡಿಮೆ ಮಾಡಲಿಕ್ಕಿರುವಂಥ ರೆಗ್ಯುಲರ್ ನಿಮ್ಮ ಪ್ಯಾರಾಸಿಟಮಾಲ್ ಕೊಡ್ತಾರೆ, ಅಥವಾ ನೋವು, ಮೈಕೈ ನೋವು ಇದ್ದರೆ ನೋವು ನಿವಾರಕ ಔಷಧಿ ಕೊಡಲೇಬೇಕಾಗತ್ತೆ. ಅದನ್ನು ನಾವೇ ತಗೊಳ್ಬಾರ್ದು. ವೈದ್ಯರಿಗೆ ಹೋದರೆ ಖಂಡಿತವಾಗಿ ಸಹ ಎಲ್ಲ ಜ್ವರಗಳಿಗೆ ಕೊಡುವಂಥದ್ದು ಆ್ಯಂಟಿಪೈರೆಟಿಕ್ ಅಂದರೆ ಜ್ವರ ಕಡಿಮೆ ಮಾಡುವಂಥದ್ದು, ಅನಾಲ್ಜೆಸಿಕ್ಸ್ ನೋವು ಕಡಿಮೆ ಮಾಡಲಿಕ್ಕೆ, ಪ್ಲಸ್ ಸಾಕಷ್ಟು ದ್ರವಾಹಾರಗಳನ್ನು, ಲಿಕ್ವಿಡ್ಗಳನ್ನು, ದೇಹದ ತ್ರಾಣವನ್ನು ಹೆಚ್ಚಿಸುವ ರೀತಿ. ಮತ್ತೆ ತುಂಬ ವೀಕ್ನೆಸ್ ಇದ್ದರೆ IV ಲೈನ್ ಅಂದರೆ ಡೈರೆಕ್ಟ್ ಆಗಿ ರಕ್ತನಾಳಗಳ ಮುಖಾಂತರ ಇದು ಗ್ಲೂಕೋಸ್ ಕೊಡುವಂಥದ್ದು, ಆಡು ಭಾಷೆಯಲ್ಲಿ ಹೇಳುವಂಥದ್ದು ನೀವು ಪೇರೆಂಟ್ರಲ್ ಸಪೋರ್ಟ್ ಅಂತ ನಾವು ಹೇಳ್ತೇವೆ. ದೇಹಕ್ಕೆ ಶಕ್ತಿ ನೀಡಲಿಕ್ಕೆ, ಯಾಕೆಂದರೆ ಅವರಿಗೆ ಆಹಾರ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ, ವಾಮಿಟಿಂಗ್ ಇರುವಾಗ ತಿನ್ನೋಕ್ಕಾಗಲ್ಲ. ಇಂಥ ಸಂದರ್ಭಗಳಲ್ಲಿ ಈ ರೀತಿಯ ಔಷಧಿಗಳನ್ನು ಕೊಟ್ಟು ಅವರಿಗೆ ವೀಕ್ನೆಸ್ ಆಗದ ರೀತಿಯಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಜಾಸ್ತಿ. ದೇಹದಲ್ಲಿ ಜ್ವರ ಬಂದಾಗ ಡಿಹೈಡ್ರೇಷನ್ ಆಗೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಈ ರೀತಿ ಕೊಟ್ಟಾಗ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಇಮ್ಯುನಿಟಿ ಲೆವೆಲನ್ನು ಬೂಸ್ಟ್ ಮಾಡಲಿಕ್ಕೆ ನಾವು ಈ ರೀತಿ ಮಾಡಿದಾಗ ಬೇಗನೆ ರಿಕವರಿ ಆಗ್ತದೆ. ಇಲ್ಲದ್ರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿ ಮಾಮೂಲಿ ಮನೆಯಲ್ಲೇ ನಮ್ಮ ಔಷಧಿಗಳನ್ನು ಮಾಡಿದರೆ ವೀಕ್ನೆಸ್ ಜಾಸ್ತಿಯಾಗಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರ್ತದೆ. ಆವಾಗ ಮತ್ತಷ್ಟು ಕಾಂಪ್ಲಿಕೇಟ್ ಆಗ್ತದೆ. ಸಾಮಾನ್ಯವಾಗಿ ಈ ಮಧುಮೇಹಿಗಳಲ್ಲಿ, ರೋಗಿಗಳಲ್ಲಿ ಇಂತಹ ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡಿದರೆ
ತುಂಬ ತೀವ್ರತೆಯನ್ನು ಪಡೆದುಕೊಂಡು ಮಾರಣಾಂತಿಕವಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ರೆಗ್ಯುಲರ್ ಪೇಷಂಟ್ಗಳಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೀತಿ ಜ್ವರ ಬಂದರೆ ಹೆಲ್ದಿ ಪೇಷಂಟ್ಗಳಲ್ಲಿ, ಅಡಲ್ಟ್ಗಳಲ್ಲಿ, ನಾರ್ಮಲ್ ಹೆಲ್ದಿ ಆಗಿರುವಂಥ ವ್ಯಕ್ತಿಗಳಲ್ಲಿ ಜ್ವರ ಬಂದರೆ ಕೆಲವರಿಗೆ ನಮಗೆ ಗೊತ್ತೇ ಇರುವುದಿಲ್ಲ. ಇಂಥ ಒಂದು ಜ್ವರ ಬಂದು ತನ್ನಿಂತಾನೇ ಕಡಿಮೆ ಆಗಿರ್ಬೋದು. ಈಗ ಬಂದಿರೋರಿಗೆ ಇದೆಲ್ಲ ರಿಪೋರ್ಟೆಡ್ ಕೇಸ್ ಇರ್ಬೋದು. H1N1 ಬಂದು ತನ್ನಿಂತಾನೇ ಗುಣ ಆದವರು ಎಷ್ಟೋ ಜನ ಇರ್ಬೋದು. ಅಂದರೆ ಅವರ ದೇಹ ಸಾಮರ್ಥ್ಯದ ಮೇಲೆ ಅವಲಂಬಿಸಿಕೊಂಡಿರ್ತದೆ. ಖಂಡಿತವಾಗಿ ಸಹ ಈಗ ನಾವು ಈ ರಿಪೋರ್ಟೆಡ್ ಕೇಸು ಇದು ದಾಖಲೆಗಳಿಂದ ಅವರಿಗೆ ಪರೀಕ್ಷೆ ಮಾಡಿ ಅವರಿಗೆ ಇಂತಹ ಸೋಂಕು ಇದೆ ಅಂಥದ್ರಲ್ಲಿ ಇನ್ನು 500 ಜನ ಇಷ್ಟುವರೆಗೆ ಸತ್ತಿದ್ದಾರೆ ನಮ್ಮ ಭಾರತದಲ್ಲಿ, ನಮ್ಮ ದಾಖಲೆಗಳು ಹೇಳುವಂಥದ್ದು. ಎಷ್ಟು ಜನ ಬದುಕಿದ್ದಾರೆ ಅಂತ ಹೇಳಿ ಬಂದು ಅದು ನಮಗೆ ಗೊತ್ತೇ ಆಗದೇ ರೀತಿಯಲ್ಲಿ ಕ್ಯೂರ್ ಆಗಿರುವ ಸಾಧ್ಯತೆಗಳು ಇರ್ತದೆ. ಸಾಧಾರಣವಾಗಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತೇವೆ, ಅಂದರೆ ಜವಣರಿಗೆ ಕಲ್ಲು ತಿನ್ನಲ್ಲ ಕರಗುನ ಪ್ರಾಯ ಹೇಳಿಕೊಂಡು ಅವರಿಗೆ ಗೊತ್ತೇ ಆಗುವುದಿಲ್ಲ ಕೆಲವು ಸಲ. ಹೌದು ಖಂಡಿತವಾಗಿ ಸರ್. H1N1 ಮಾರಣಾಂತಿಕ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ. ಅದು ಯಾವಾಗ ಆಗ್ತದೆ, ಈಗ ತಾನೇ ಹೇಳಿದಂತಹ ವಿಶೇಷವಾದ ಪೇಷಂಟ್ಗಳಲ್ಲಿ, ಹೆಲ್ದಿ ಪೇಷಂಟ್ಗಳಲ್ಲಿ ಜ್ವರ ಬಂದು ತನ್ನಿಂತಾನೇ ಕಡಿಮೆ ಆಗುವ. ನಾನು ಮೆಸೇಜ್ ಇಷ್ಟೇ ಹೇಳೋದು, H1N ಬಂದವರಿಗೆಲ್ಲ ಸಾಯ್ಬೇಕಂತ ಏನಿಲ್ಲ, ಹಂದಿ ಮಾಂಸ ತಿನ್ನೋರಿಗೆಲ್ಲ ಹಂದಿ ಜ್ವರ ಬರಬೇಕಂತ ಏನಿಲ್ಲ. ಮತ್ತು ಇದು ಎಲ್ಲ ಜ್ವರಗಳಂತೆ ಇದು ಒಂದು ಜ್ವರ. ನಾವು ನಿಮ್ಮ ಜನರನ್ನು ಈ ಮೀಡಿಯಾಗಳೇನು ಮಾಡ್ತಾರೆ, ಒಂದು ಹೈಪ್ ಮಾಡ್ತಾರೆ. ಹೊಸತೊಂದು ಜ್ವರ ಬಂದಾಗ ಹೊಸತೊಂದು ಹೆಸರು ಹೇಳಿ ಅದರ ಬಗ್ಗೆ ಒಂದು ಹೆದರಿಕೆಯನ್ನು ಹುಟ್ಟಿಸುವಂತಹ ವಾತಾವರಣ ಅದು. ಹೌದೌದು. ಈ ನಿಫಾ, ಬಾವಲಿ ಜ್ವರ ಇರ್ಬೋದು, ಹಕ್ಕಿ ಜ್ವರನೂ ಅಷ್ಟೇ. ಹಕ್ಕಿ ಜ್ವರ ಬಂದಾಗ ಎಲ್ಲ ಹಕ್ಕಿಗಳನ್ನು ಕೊಲ್ಲೋದು, ಹಕ್ಕಿಗಳಿಂದ ಏವಿಯನ್ ಫ್ಲೂ ಅಂತೇಳಿ. ಆ ರೀತಿ ಮಾಡೋದ್ರಿಂದ ಜನರಿಗೆ ಒಂದು ಸ್ಕ್ಯಾರು. ಆ ಟೈಮಲ್ಲಿ ಯಾರೂ ಕೋಳಿ ತಿನ್ನೋರೇ ಇಲ್ಲ, ನಾನ್ ವೆಜ್ ಎಲ್ಲ ಬಿಟ್ಬಿಟ್ರು. ಯಾಕೆಂದರೆ ಕೋಳಿ ತಿಂದರೆ ಜ್ವರ ಬರ್ತದೆ ಅಂತೇಳಿ. ಈಗ ಹಂದಿ ಜ್ವರ ಅಂತ ಹೇಳಿದ್ರೆ ಹಂದಿ ತಿನ್ನೋದನ್ನು ಬಿಟ್ಬಿಟ್ರು. ಇದು ಹಂದಿಯಿಂದ ಬರ್ತದೆ ಅಂತ ಅಲ್ಲ, ಇದು ಒಂದು ಸಾಮಾನ್ಯವಾದಂಥ ವೈರಲ್ ಫೀವರ್. ಸಾಕಷ್ಟು ಮುಂಜಾಗ್ರತೆ ವಹಿಸಿದರೆ ಖಂಡಿತವಾಗಿ ಸಹ ನಾವೊಂದು ಇಫೆಕ್ಟಿವ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, H1N1 ಅಂದರೆ ಹಂದಿ ಜ್ವರ ಅದು ಮಾರಣಾಂತಿಕವಾಗಬೇಕಾಗಿಯೇ ಇಲ್ಲ. ಇದರ ಗುಣಲಕ್ಷಣಗಳನ್ನು ನಾವು ಪತ್ತೆ ಹಚ್ಚಿದರೆ ಅದನ್ನು ಆರಂಭದಲ್ಲಿಯೇ ನಾವು ತಡೆಗಟ್ಟಬಹುದು. ಹೆಚ್ಚಿನ ಪರಿಶೀಲನೆಗಳ ಮೂಲಕವಾಗಿಯೂ ರೋಗಿಗಳನ್ನು ಒಳ್ಳೆಯ ಕ್ರಮದಿಂದ ಅವರಿಗೆ ಚಿಕಿತ್ಸೆ ಕೊಡಬಹುದು, ತಡೆಗಟ್ಟಲಿಕ್ಕೆ ಆಗ್ತದೆ. ಎಲ್ಲ ಸಂದರ್ಭಗಳಲ್ಲಿ ಇದು ಮಾರಣಾಂತಿಕ ಆಗ್ತದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಪರೂಪದ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಅವರ ನಿರ್ಲಕ್ಷ್ಯ ವಹಿಸಿದರೆ, ರೋಗ ಲಕ್ಷಣಗಳನ್ನು ನಿರ್ಲಕ್ಷ್ಯ ವಹಿಸಿದರೆ, ಅರ್ಥಾತ್ ಡಾಕ್ಟರ್ ಬಳಿಗೆ ಹೋಗಲಿಕ್ಕೆ ಎಲ್ಲ ತಡ ಮಾಡಿದರೆ ಒಮ್ಮೊಮ್ಮೆ ಮಾರಣಾಂತಿಕ ಆಗಬಹುದು. ಹೆದರಬೇಕಾಗಿ ಅಂತೂ ಖಂಡಿತ ಇಲ್ಲ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಎನ್ನುವುದನ್ನು ಯಾವಾಗಲೂ ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಒಳ್ಳೆಯ ರೀತಿಯಲ್ಲಿ H1N1 ಹಂದಿ ಜ್ವರದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.